ತರ ಈ ತರಗತಿಗೆ ಬಂದಂತ ಎಲ್ಲರನ್ನೂ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಂ ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸ್ಕ್ರೀನ್ ಬಂದಿದೆ ಅಲ್ಲ? ಬಂದಿದೆ ಮಾತಾಜಿ. ಮಾತಾಜಿ ಬಂದಿದೆ. ಇಲ್ಲಿ ಒಂದು ಪತ್ರಿಕೆಯ ವರದಿ ಏನಿತ್ತು, ಆಸ್ಟ್ರೇಲಿಯಾದಲ್ಲಿ ಶೀಲ ಪ್ರಭುಪಾದರಲ್ಲಿ ಅವರದ್ದು ಮುಂದಿನ ನಿಲ್ದಾಣವೇ ಆಸ್ಟ್ರೇಲಿಯಾದಲ್ಲಿ ಇತ್ತದು. ಅವರು 3 ನಗರಗಳಲ್ಲಿ ಪ್ರತ್ಯೇಕವಾದ ರಥಯಾತ್ರದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಅಲ್ಲಿ ರೆಡಿ ಆಗಿದ್ರು, ಅನುಕೂಲವಾಗುವಂತೆ ಅವರಿಗೆ ಆ ಕಾರ್ಯಕ್ರಮವನ್ನೆಲ್ಲ ಮಾಡಿದ್ರು. ಮೆಲ್ಟನ್, ಮತ್ತೆ 1 ವಾರದ ಬಳಿಕ ಶಿಕಾಗೋ, ಇನ್ನು ಮತ್ತೆ 2 ದಿನಗಳ ನಂತರ ಅವರು ಸ್ಯಾನ್ ಫ್ರಾನ್ಸಿಸ್ಕೋ. ಅಲ್ಲಿಂದ ಅವರು ಪುನಃ ಲಾಸ್ ಏಂಜಲೀಸ್, ಡಲ್ಲಾಸ್, ನವ ಬೃಂದಾವನಕ್ಕೆ ಎಲ್ಲ ಭೇಟಿ ಕೊಡ್ತಾರೆ. ನಂತರ ಆ ಕೃಷ್ಣ ಬಲರಾಮ ಮಂದಿರದ ಆರಂಭೋತ್ಸವಕ್ಕೆ 2 ವಾರ ಇರುವಾಗ ಅವರು ಹಿಂದಿರುಗಲೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಬಲರಾಮ ಮಂದಿರದ ಆರಂಭ ಉತ್ಸವದ ಸಮಯದಲ್ಲಿ ಅವರು ಆ ಬೃಂದಾವನಕ್ಕೆ ಅನೇಕ ಭಕ್ತರು ಬರಬೇಕು, ತಮ್ಮ ಮುಂದಿಗೆ ಇರಬೇಕು ಅಂತೇಳಿ ಮತ್ತೆ ಮತ್ತೆ ಅವರು ಹೇಳ್ತಾ ಇದ್ರು. ಅಲ್ಲಿ ಲಂಡನ್ ನಲ್ಲಿದ್ದ ಜಯಹರಿ ಅವರಿಗೆ ಕೂಡ ಅವರು ಪತ್ರ ಬರೀತಾರೆ. ಮತ್ತೆ ಈಗ ನಾನು ಯುರೋಪಿನ ಪ್ರವೇಶದಲ್ಲಿ ಇದ್ದೇನೆ, ಮತ್ತೆ ರೋಮು, ಜಿನಿವಾ, ಪ್ಯಾರಿಸ್, ಇದೀಗ ಜರ್ಮನಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೇನೆ. ನಿನ್ನ ಸಲಹೆ ಏನಿದ್ರು ನಾನು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಂಗೆ ನಿರ್ಧರಿಸಲಿಕ್ಕೆ ಸಮಯ ಇಲ್ಲ. ಏನಿದ್ರು ನಾನು ಈ ಪ್ರವಾಸ ಮುಗಿಸಿದ ಬಳಿಕ ನೀನು ನನ್ನನ್ನು ನೇರವಾಗಿ ಬಂದು ಕಾಣಬಹುದು ಅಂತೇಳಿ ಇಲ್ಲಿ ಹೇಳ್ತಾರೆ. ಅಲ್ಲಿ ಈಗ ನಾನು ವೃಂದಾವನಕ್ಕೆ ಆ ಪ್ರತಿಷ್ಠಾಪನೆಯ ಆರಂಭ ಉತ್ಸವ ಅದಕ್ಕೆ ನಾನು ಹೋಗುವನಿದ್ದೇನೆ, ನೀನು ನನ್ಗೆ ಅಲ್ಲಿ ಬಂದು ಭೇಟಿಯಾಗು ಅಂತ ಹೇಳ್ತಾರೆ. ನಿನ್ನೊಂದಿಗೆ ತುಂಬಾ ವಿಷಯಗಳನ್ನು ನಾನು ಚರ್ಚೆ ಮಾಡ್ಲಿಕ್ಕಿದ್ದೆ. 20 ಗಂಟೆಯ ಕಾಲ ಅವರು ಪ್ರಯಾಣ ಮಾಡ್ತಾರೆ. ಮತ್ತೆ ಫ್ರಾಂಕ್ಫರ್ಟಿನ ಆಸ್ಟ್ರೇಲಿಯಾಕ್ಕೆ ಬಂದು ಅವರು ಮುಟ್ತಾರೆ. ಮೆಲ್ಬರ್ನ್ ವಿಮಾನ ನಿಲ್ದಾಣ ಅವರು ಬಾಡಿಗೆ ಪಡೆದ ಒಂದು ರೋಲ್ಸ್ ರಾಯ್ ಅಂತ ಒಂದು ಕಾರಿನಲ್ಲಿ ಅವರನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ಪತ್ರಿಕಾ ವರದಿಗಾರರೆಲ್ಲ ಬರ್ತಾರೆ, ಕಾರನ್ನೆಲ್ಲ ಗಮನಿಸ್ತಾರೆ. ಅಲ್ಲಿ ಆ ವರದಿ ಹೀಗೆ ಶುರುವಾಗಿತ್ತು: 60 ಮಂದಿ ಪೂಜ್ಯ ಸ್ವಾಮಿಗಳ ಆಗಮನ ಅಂತೇಳಿ ವರದಿ ಬಂದಿತ್ತು. ಇನ್ನೊಂದು ಪತ್ರಿಕೆಯ ವರದಿ ಹೀಗಿತ್ತು: ಭೌತಿಕ ಜೀವನವನ್ನು ದೃಷ್ಟಿಯನ್ನು ಧಿಕ್ಕರಿಸುವ ಹರೇ ಕೃಷ್ಣ ಪಂಗಡದ ಸಂಸ್ಥಾಪಕರಾದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರನ್ನು ಅಂತೇಳಿ ಅಲ್ಲಿ ಇಂದು ಟುಲಾಮರಿನ್ ಬಳಿ ಚಾಲಕನನ್ನು ಒಳಗೊಂಡ ಟ್ರಾಲ್ಸ್ ರಾಯ್ನಲ್ಲಿ ಅಲ್ಲಿ ಕರೆತರಲಿದ್ದೆ ಅಂತೇಳಿ ಮತ್ತೊಂದು ಪತ್ರಿಕೆಯಲ್ಲಿ ಇತ್ತು. ಈಗ ಹರೇ ಕೃಷ್ಣ ಆಂದೋಲನದ ಸಂಸ್ಥಾಪಕರಾದ ಪೂಜ್ಯ ಗುರು ಎಸಿ ಭಕ್ತಿ ವೇದಾಂತ ಸ್ವಾಮಿ
ಅವರು ಪ್ರಭುಪಾದರು ನಾಯಿಯ ಜೀವನದಿಂದ ತಮ್ಮನ್ನು ಪಾರು ಮಾಡಲು ಇಲ್ಲಿಗೆ ಆಗಮಿಸಿದ್ದಾರೆ ಅಂತೇಳಿ ಅವರಲ್ಲಿಯ ಜನ ತಮ್ಮ ಕೊಂಚ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಗಳಿಸಿಕೊಳ್ಳದಿದ್ರೆ ನಾವು ನಿಜವಾಗಿಯೂ ನಾಯಿಯ ಮನಸ್ಥಿತಿಯಲ್ಲಿ ಉಳಿತೇವೆ ಅಂತ ಹೇಳಿ ಇಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಹಾಗೆ ಆ ವಿಮಾನ ನಿಲ್ದಾಣದಲ್ಲಿ ಪ್ರಭುಪಾದರ ಆಗಮನದ ವರದಿಗಳೊಂದಿಗೆ ಅಲ್ಲಿ ಪತ್ರಿಕಾ ವರದಿಗಳದ್ದು ಎಲ್ಲ ಮುಗಿಲಿಲ್ಲ. ಮಾರನೇ ದಿನ ಭಕ್ತರು ಎಲ್ಲ ಆ ರಥಯಾತ್ರೆಗಾಗಿ ರಥ ಸಿದ್ಧತೆ ಮಾಡುವಾಗ ಕೂಡ ಅಲ್ಲಿ ಒಂದು ಅಸಾಧಾರಣವಾದ ಘಟನೆ ಆಗ್ತದೆ. ಅದು ದಿ ಹೆರಾಲ್ಡ್ ಎಂಬ ಪತ್ರಿಕೆಯಲ್ಲಿ ಮುಖಪುಟದ ಅಲ್ಲಿ ಅದು ಸುದ್ದಿ ಆಗ್ತದೆ. ಇಲ್ಲಿ ಒತ್ತಿ ಉರಿಯುತ್ತಿದ್ದ ಕಚೇರಿಯಿಂದ ಹೆಂಗಸರನ್ನು ಕಾಪಾಡಲು ಕೃಷ್ಣ ಪಂಗಡದವರ ಚಪ್ಪಾರ ಅದು ಬಳಕೆ ಆಗ್ತದೆ. ಮೇಲ್ಬರ್ನಿನಲ್ಲಿ 3 ಅಂತಸ್ತಿನ ಕಟ್ಟಡ ಒಂದು ಒತ್ತಿ ಉರಿಯುತ್ತಿತ್ತು. ಆಗ ಅಲ್ಲಿ 5 ಮಂದಿ ಹೆಂಗಸರು ಅವರು ಅದರಲ್ಲಿ ಸಿಕ್ಕಿ ಬಿದ್ದಿದ್ರು. ಆ ಸಹಾಯಕ್ಕಾಗಿ ಅವರೆಲ್ಲ ಚೀರ್ತಿದ್ರು. ಆಗ ಹರೇ ಕೃಷ್ಣ ಪಂಗಡದ ಎಲ್ಲವರು ಜನರು ಅಲ್ಲಿ ರಥಕ್ಕೆ ಚಪ್ಪರವಾಗಿ ಬಳಸಲು ತಂದಿದ್ದ ಆ ಬಣ್ಣದ ಕ್ಯಾನ್ವಾಸ್ ಬಟ್ಟೆಯನ್ನು ಅದನ್ನು ಬಲೆಯಂತೆ ಹರಡಿ ಅವರನ್ನು ಹಿಡಿದುಕೊಂಡ್ರು, ಬೆಂಕಿಯಿಂದ ಪಾರ್ ಮಾಡಿದ್ರು. ಮತ್ತೆ ಕ್ಯಾನ್ವಾಸ್ನ ಚಪ್ಪರ ಬಟ್ಟೆಯನ್ನು ಹರೇ ಕೃಷ್ಣರು ಹಿಡಿದಿರುವ 2 ದೊಡ್ಡ ಚಿತ್ರಗಳು ಕೂಡ ಸಹ ಅಲ್ಲಿ ಅಚ್ಚಾಗ್ತದೆ. ಶಿಷ್ಯರಿಗೆ ಶೀಲ ಪ್ರಭುಪಾದರ ಬಗ್ಗೆ ಇದ್ದ ಪ್ರೀತಿಯನ್ನು ಅರಿತುಕೊಳ್ಳಲು ಪತ್ರಿಕಾ ಮಾಧ್ಯಮಗಳು ಅಸಮರ್ಥವಾಗಿದ್ರೂ ಸಹ ಹೆಂಗಸರನ್ನು ರಕ್ಷಿಸಿದ ಘಟನೆ ಎಲ್ಲರಿಗೂ ಅಲ್ಲಿ ತಿಳಿದಂತಾಗಿತ್ತು. ದಿ ಆಸ್ಟ್ರೇಲಿಯನ್ ಎಂಬ ಪತ್ರಿಕೆಯ ವರದಿಗಾರನೊಬ್ಬನು ಅದನ್ನು ಬರೆದಿದ್ದಾನೆ. ಈಗ ಹೆಂಗಸರನ್ನು ಅಪಾಯದಿಂದ ಪಾರು ಮಾಡಲು ಬಳಸಿದ ಆ ಜಮಖಾನೆ ಒಂದು ಸಾಧಾರಣ ಮಲಗುವ ಕೋಣೆಯ ಜಮಖಾನೆ ಆಗಿರ್ಲಿಲ್ಲ, ಅದೊಂದು ಪವಿತ್ರ ಜಮಖಾನೆ ಆಗಿತ್ತು. ನಾಳೆ ಮೆಲ್ಬರ್ನ್ನಲ್ಲಿ ನಡೆಯಲಿರುವ ಒಂದು ಧಾರ್ಮಿಕ ಉತ್ಸಾಹದಲ್ಲಿ ಅದನ್ನು ಬಳಸಲೆಂದು ಅದನ್ನು ಉಳಿಸಲಾಗಿತ್ತು. ಆದ್ದರಿಂದ ಈ ರಕ್ಷಣಾ ಕಾರ್ಯ ಏನಿದೆ ಅದು ಹೆಚ್ಚು ಗಮನಾರ್ಹವಾಗಿದೆ. ಎಲ್ಲಿಂದ ಓದ್ಬೇಕು? ರತ್ನಮ್ಮ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಟ್ವರ್ಕ್ ಸಿಕ್ಕಲ್ಲ ನಮ್ಮ ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ. ಓಕೆ, ನಾನು ಹೇಳ್ತೇನೆ. ಹರೇ ಕೃಷ್ಣ ಮಾತಾಜಿ. ಓದ್ತೀರಾ? ಮಾತಾಜಿ ಎಲ್ಲಿಂದ ಮಾತಾಜಿ? ಅಲ್ಲೇ ಈ ಪವಿತ್ರ ಜಮಖಾನೆ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆ ಪವಿತ್ರ ಜಮಖಾನೆಯು ಧಾರ್ಮಿಕ ಉತ್ಸವದಲ್ಲಿ ಪೂಜ್ಯ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಗೆ ಚಪ್ಪರದ ಬಟ್ಟೆಯಾಗಿ ಬಳಸಲು ಇನ್ನು ಮುಂದೆ ಯೋಗ್ಯವಾಗಿ ಉಳಿಯಬಹುದೇ ಎಂಬ ಬಗ್ಗೆ ವರದಿಗಾರನು ಸಂದೇಹ ವ್ಯಕ್ತಪಡಿಸಿದನು. ಈ ಸ್ವಾಮಿಗಳು ನಿಮ್ಮ ಸಾಮಾನ್ಯ ಸ್ವಾಮಿಗಳಂತಲ್ಲವಷ್ಟೇ. ಇವರು ಹರೇ ಕೃಷ್ಣ ಸಂಘದ ಸಂಸ್ಥಾಪಕರು. ಇವರ ಭಕ್ತರು ಇವರನ್ನು ವಿಶ್ವದ ಅಧಿಪತಿ ಎಂದೇ ವರ್ಣಿಸುತ್ತಾರೆ. ಆದರೆ ಭಕ್ತ ಮುಖಂಡರು ಆ ಜಮಖಾನೆಯನ್ನು ಉತ್ಸವದಲ್ಲಿ ಬಳಸಲಾಗುವುದೆಂದು ವರದಿ ಮಾಡಿದ್ದಾರೆ. ಆ ಘಟನೆಯು ಮರುದಿನದ ಉತ್ಸವಕ್ಕೆ ಒಳ್ಳೆಯ ಪ್ರಚಾರ ಒದಗಿಸಿದಂತೂ ನಿಜ. ಅದು ಜಗನ್ನಾಥ ಮತ್ತು ಅವರ ಪರಿಶುದ್ಧ ಭಕ್ತರಾದ ಶ್ರೀಲ ಪ್ರಭುಪಾದರು ಮೆಲ್ಬರ್ನಿಯ ಮುಖ್ಯ ಬೀದಿಗಳಲ್ಲಿ ರಥಯಾತ್ರೆ ನಡೆಸುವವರಿದ್ದರು. ಪತ್ರಿಕಾ ವರದಿಗಳನ್ನು ಕುರಿತು ಮೇಲೆ ಮಾತಾಜಿ. ಪತ್ರಿಕಾ ವರದಿಗಳನ್ನು ಕುರಿತು ಪ್ರಭುಪಾದರ ಅಭಿಪ್ರಾಯ ಹೀಗಿತ್ತು: ಗೌರವದಿಂದಲೋ ಅಗೌರವದಿಂದಲೋ ಒಟ್ಟಿನಲ್ಲಿ ಪತ್ರಿಕೆಗಳು ಹರೇ ಕೃಷ್ಣ ಎಂಬ ಪುಣ್ಯ ನಾಮವನ್ನು ಪ್ರಕಟಿಸಿದರೂ ಸಾಕು, ಅವರಿಂದ ಓದುಗರಿಗೆ ಒಳ್ಳೆಯದಾಗುತ್ತದೆ. ಅಮೋಘ ನಗರ ಸಭೆಯ ಬಳಿ ನಗರ ಚೌಕದಲ್ಲಿ ಪ್ರಭುಪಾದರು ಜಗನ್ನಾಥನನ್ನು ಎದುರುಗೊಂಡರು. ರಥದ ಮೇಲೆ ವ್ಯಾಸಾಸನವಿತ್ತು. ಆದರೆ ಅವರು ಅದರ ಮೇಲೆ ಕೂರಲಿಲ್ಲ. ಬದಲಾಗಿ ರಥಗಳ ಮತ್ತು ಚೈತನ್ಯ ಮಹಾಪ್ರಭುಗಳ ವಿಗ್ರಹದ ಮುಂದೆ ಅವರು ಕಾಲ್ನಡಿಗೆಯಲ್ಲೇ ಬಂದರು. ಪ್ರಭುಪಾದರು ಹೊಂಬಣ್ಣದ ಉಣ್ಣೆಯ ಟೋಪಿ, ಮಸಲು ಕೆಂಪು ಬಣ್ಣದ ಮುಚ್ಚುಗತ್ತಿನ ಜೆರ್ಸಿ ಮತ್ತು ಮಿರುಗುವ ಕಾವಿ ಬಣ್ಣದ ರೇಷ್ಮೆಯ ಧೋತಿ ಮತ್ತು ಕುರ್ತಾ ಧರಿಸಿದರು. ಅವರ ಹೆಗಲ ಮೇಲೊಂದು ಬಿಳಿ ರೇಷ್ಮೆಯ ಚಾದಾರವಿತ್ತು. ಅವರು ವಿವಿಧ ವರ್ಣಗಳ ಹೂಮಾಲೆ ತೊಟ್ಟಿದ್ದರು. ಆಗ ಮೇಲ್ಬರ್ನಿಯಲ್ಲಿ ಚಳಿಗಾಲ ಆದರೂ ಪ್ರಭುಪಾದರು ತಮ್ಮ ಕೈಗಳನ್ನು ಮೇಲೆತ್ತಿ ಕೀರ್ತನೆ ಮಾಡುತ್ತಾ ನರ್ತಿಸಿದರು. ನಮ್ಮಲ್ಲಿ 11 ಹೊಸ ಮೃದಂಗಗಳಿದ್ದವು. 3 ಮಂದಿ ನಗಾರಿಗಳನ್ನು ನುಡಿಸುತ್ತಿದ್ದರು. ನಾವೆಲ್ಲರೂ ಪ್ರಭುಪಾದರನ್ನು ಸುತ್ತುವರೆದಿದ್ದೆವು.
ಹೀಗೆ ಬಾಜಾ ಭಜಂತ್ರಿಗಳೊಂದಿಗೆ ಪ್ರಭುಪಾದರ ಜೊತೆಯಲ್ಲಿ ನಗರದ ಮೂಲಕ ಕೀರ್ತನೆ ಮಾಡುತ್ತಾ ಮೆರವಣಿಗೆ ಹೋಗುವುದು ದಿವ್ಯಾನಂದದ ಅನುಭವವಾಗಿತ್ತು. ಪ್ರಭುಪಾದರು ದಿವ್ಯ ಶಕ್ತಿಯೊಂದಿಗೆ ಸ್ಟ್ವಾನ್ಸನ್ ಬೀದಿಯುದ್ದಕ್ಕೂ ನಡೆದು ಹೋಗಿ ನಗರದ ಮನೆಗೆದ್ದರು. ಸದಾಪತಿ ಹವಗುಣದ ಮಟ್ಟಿಗೆ ಹೇಳುವುದಾದರೆ ಅದೇನು ಅಂತ ಹಿತಕರವಾದ ದಿನವಾಗಿರಲಿಲ್ಲ. ಪ್ರಭುಪಾದರ ರಥವನ್ನು ಸ್ವಾನ್ಸನ್ ಬೀದಿಯಲ್ಲಿ ಮತ್ತು ಬರ್ಕ್ ಬೀದಿಗಳ ಮೂಲೆಯಲ್ಲಿ ಎದುರುಗೊಂಡು ಅಲ್ಲಿಂದಾಚೆಗೆ ರಥಯಾತ್ರೆಯ ಮುಂದಾಳುತ್ವವನ್ನು ವಹಿಸಿದರು. ಅವರು ಸುಮಾರು 2 ಮೈಲಿ ನಡೆದರು. ಭಕ್ತರು 3 ಗುಂಪುಗಳಲ್ಲಿ ಕೀರ್ತನೆ ಮಾಡುತ್ತಿದ್ದರು. ಆದರೆ ಪ್ರಭುಪಾದರು ಬಂದ ಬಳಿಕ ಎಲ್ಲರೂ ಒಟ್ಟಾಗಿ ಅವರನ್ನು ಸುತ್ತುವರೆದರು. ಅವರು ಮೆರವಣಿಗೆಯ ಮುಂದಾಳಾಗಿದ್ದರು. ಅವರ ಹಿಂದೆ 14 ಅಡಿ ಎತ್ತರದ ಚೈತನ್ಯ ಮಹಾಪ್ರಭುಗಳ ಮೂರ್ತಿ ಇತ್ತು. ಅದರ ಹಿಂದೆ 3 ರಥಗಳು ಬರುತ್ತಿದ್ದವು. ಹಾಗಾಗಿ ಪ್ರಭುಪಾದರು ನಿಂತು ಹಿಂದಕ್ಕೆ ತಿರುಗಿ ಚೈತನ್ಯ ಮಹಾಪ್ರಭುಗಳ ಮೂರ್ತಿಯನ್ನು ದಿಟ್ಟಿಸಿ ನೋಡುತ್ತಿದ್ದರು. 1-2 ನಿಮಿಷಗಳ ಬಳಿಕ ಅವರು ಮುಂದಕ್ಕೆ ತಿರುಗಿ ಮೆರವಣಿಗೆಯನ್ನು ಮುನ್ನಡೆಸುತ್ತಿದ್ದರು. ಅದೇ ಎಂತಹ ಆನಂದೋದ್ವೇಗದ ಅನುಭವವಾಗಿತ್ತೆಂದರೆ ಪ್ರಭುಪಾದರು ಮೆಲ್ಬರ್ನ್ ಹಾಗೂ ಆಸ್ಟ್ರೇಲಿಯಾಗಳನ್ನು ಗೆದ್ದು ವಶಪಡಿಸಿಕೊಂಡಂತೆ ತಮಗೆ ಭಾಸವಾಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತೆಗಳು ಮಾತಾಜಿ. ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೌರ ಗೋಪಾಲ ಇಲ್ಲಿಂದ ಅಲ್ಲ ಮಾತಾಜಿ. ಹೌದೌದು. ಗೌರ ಗೋಪಾಲ, ನಾನು ಡ್ರಮ್ ನುಡಿಸುತ್ತಾ ಸಮಾರಂಭದುದ್ದಕ್ಕೂ ಪ್ರಭುಪಾದರ ಪಕ್ಕದಲ್ಲೇ ಇದ್ದೆ. ಅವರು ದಾರಿಯುದ್ದಕ್ಕೂ ಒಂದೇ ಹಾಡನ್ನು ಹಾಡಲು ಬಯಸಿದರು. ಅವರು ತಮ್ಮ ಕೈಗಳನ್ನು ಮೇಲೆತ್ತಿ ನರ್ತಿಸುತ್ತಿದ್ದರು. ವೈಕುಂಠನಾಥ ರಥಯಾತ್ರೆ ಮುನ್ನಡೆಯುತ್ತಿತ್ತು. ಪ್ರಭುಪಾದರು ನಡೆದು ಬರುತ್ತಿದ್ದರು. ಒಂದು ಹಂತದಲ್ಲಿ ಅವರು ನನಗೆ ಹೇಳಿದರು, ಕೊಂಚ ನೀರು ತಂದುಕೊಡು. ನಾನು ಕಕ್ಕಾವಿಕ್ಕಿಯಾದೆ, ಏಕೆಂದರೆ ಅಲ್ಲೆಲ್ಲೂ ನೀರಿರಲಿಲ್ಲ. ನಾನು ಕೃಷ್ಣನ ಮೇಲೆ ಭಾರ ಹಾಕಿ ಸಾಧ್ಯವಾದಷ್ಟು ವೇಗವಾಗಿ ಓಡುತ್ತಾ ಒಂದು ಮನೆಗೆ ಹೋಗಿ ನೀರಿಗಾಗಿ ಕೇಳಿದೆ. ಅವರು ಕೊಟ್ಟರು. ನಾನು ಶ್ರೀಲ ಪ್ರಭುಪಾದರ ಬಳಿಗೆ ಮತ್ತೆ ಓಡಿ ಬಂದೆ. ಮಾತಾಜಿ ಸ್ವಲ್ಪ ಮೇಲೆ ಮತ್ತೆ ಓಡಿ ಬಂದೆ. ಈ ನಡುವೆ ಸಣ್ಣಗೆ ಮಳೆ ಬಂತು ಮತ್ತು ಒಂದು ದೊಡ್ಡ ಕಾಮನ ಬಿಲ್ಲು ಕಾಣಿಸಿಕೊಂಡಿತು. ಅದು ಅತ್ಯಂತ ಸುಸ್ಪಷ್ಟವಾಗಿತ್ತು ಮತ್ತು ಅದರ ಒಂದು ತುದಿಯು ರಥಯಾತ್ರೆಯು ಕೊನೆಗೊಳ್ಳುವ ಜಾಗದಲ್ಲಿದ್ದ ಒಂದು ಭಾರಿ ಕಟ್ಟಡವನ್ನು ಮುಟ್ಟಿದಂತಿತ್ತು. ಹರಿಶೌರಿ ಪ್ರದರ್ಶನದ ಕಟ್ಟಡಗಳು ಎಂಬ ಬೃಹತ್ ಪ್ರದೇಶದಲ್ಲಿ ನಾವು 80 ಅಡಿ ಎತ್ತರದ ಮೇಲ್ಛಾವಣಿಯ ಒಂದು ಭಾಗವನ್ನು ಬಾಡಿಗೆಗೆ ಪಡೆದಿದ್ದೆವು. ರಥಗಳ ಗೋಪುರಗಳನ್ನು ಇಳಿಸಿ ರಥಗಳನ್ನು ಆ ಜಾಗಕ್ಕೆ ತರಲಾಯಿತು. ಅನಂತರ ಮತ್ತೆ ಗೋಪುರಗಳನ್ನು ಏರಿಸಲಾಯಿತು. ಹೀಗೆ 3 ರಥಗಳನ್ನು ಒಳಕ್ಕೆ ತರಲಾಯಿತು. ಬಳಿಕ ಶ್ರೀಲ ಪ್ರಭುಪಾದರು ಅಲ್ಲಿಗೆ ಬಂದರು. ಎಲ್ಲರೂ ಕುಳಿತರು. ಸುಮಾರು 1,000 ಜನ ಅಲ್ಲಿದ್ದರು. ಶ್ರೀಲ ಪ್ರಭುಪಾದರು ರಥದ ಮೇಲಿದ್ದ ವ್ಯಾಸಾಸನದಲ್ಲಿ ಕುಳಿತು ಅಲ್ಲಿಂದಲೇ ಪ್ರವಚನ ನೀಡಿದರು. ಸಾಕ ಮಾತಾಜಿ? ಹರೇ ಕೃಷ್ಣ. ಸಭಾಪತಿ ಅದೊಂದು ಚಳಿಯ ಕಷ್ಟದ ದಿನವಾದರೂ ಪ್ರದರ್ಶನ ಕಟ್ಟಡದಲ್ಲಿ 1,000 ಜನ ಸೇರಿದ್ದರು. ಪ್ರಭುಪಾದರ ಪ್ರವಚನವು ಚಿಕ್ಕದಾಗಿತ್ತು. ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಆಂದೋಲನಕ್ಕೆ ಬಂದು ಸೇರಿಕೊಂಡ ಪ್ರತಿಯೊಬ್ಬರಿಗೂ ಅವರು ಕೃತಜ್ಞತೆ ಸಲ್ಲಿಸಿದರು. ಜಗನ್ನಾಥನನ್ನು ನೋಡಲು ಮತ್ತು ರಥಯಾತ್ರೆಯಲ್ಲಿ ಭಾಗವಹಿಸಲು ಬಂದ ಎಲ್ಲರನ್ನೂ ಅವರು ಪ್ರಶಂಸಿಸಿದರು. ಈ ಎಲ್ಲ ಗಾಯನ ಮತ್ತು ನರ್ತನಗಳಿಗೆ ವಾಸ್ತವವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಕಾರಣರೆಂದು ಅವರು ಹೇಳಿದರು. ಮೆಲ್ಬರ್ನ್ನ ವಾರ್ತಾ ಪತ್ರಿಕೆಗಳು ನಿರೀಕ್ಷೆಯಂತೆ ರಥಯಾತ್ರೆಯ ಬಗ್ಗೆ ವರದಿ ಮಾಡಿದ್ದವು. ತಾಳ ಮತ್ತು ಕೀರ್ತನೆಗಳಿಗೆ ಮೀಸಲಾದ ಒಂದು ದಿನ, ಸ್ವಾಮಿಯನ್ನು ಮೀರಿಸುವುದ ರಥಗಳು. ಒಂದು ಪತ್ರಿಕೆ ಹೀಗೆ ವರದಿ ಮಾಡಿತ್ತು: ಕೃಷ್ಣನಿಂದ ಗಾಬರಿಗೊಳ್ಳಬೇಡಿ, ಪಾದ್ರಿಗಳ ಉವಾಚ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. PS ಜಯಶ್ರೀ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಹರೇ. ನಿನ್ನೆ ಸ್ಟ್ಯಾಟ್ ಚರ್ಚಿನಲ್ಲಿ ರೆವರೆಂಡ್ ಗಾರ್ಡನ್ನ ಪಾವೆಲ್ ಹೇಳಿದರು, ಮೆಲ್ಬರ್ನಿನ ಬೀದಿಗಳಲ್ಲಿ ಹರೇ ಕೃಷ್ಣ ಯುವಜನರನ್ನು ಕಂಡು ಆಸ್ಟ್ರೇಲಿಯನ್ನರು ಗಾಬರಿಗೊಳ್ಳಬೇಕಾಗಿಲ್ಲ ಅಥವಾ ಅವರನ್ನು ಗೇಲಿ ಮಾಡಬೇಕಾಗಿಲ್ಲ. ಆಧುನಿಕ ಯುವ ಜನರು ಮತ್ತೆ ಆಧ್ಯಾತ್ಮಿಕ ಮೌಲ್ಯಗಳು ಮತ್ತು ಪರಂಪರಾಗತ ಸದ್ಗುಣಗಳ ಕಡೆಗೆ ಹುಯ್ಯುತ್ತಿರುವುದಕ್ಕೆ ಲೋಕದ
ಅದೇನ್ ಮಾತಾಜಿ ಸರಿಯಾಗಿ ಕಾಣಿಸ್ತಿಲ್ಲ. ಈ ತುಯ್ತಾವ್ ತುಯ್ತಾವ್ ಬಹುಶಃ ಸಂಕೇತವಾಗಿರಬಹುದು. ಸಂಕೇತವಾಗಿರಬಹುದವು. ಅತಿಯಾದ ಭೌತಿಕತೆಯ ವಿರುದ್ಧ ಭಕ್ತರ ಪ್ರತಿಕ್ರಿಯೆಯನ್ನು ಹೊಗಳಿ ಲೇಖನವು ರಥಯಾತ್ರೆಯ ಮೆರವಣಿಗೆ ಘಟನೆಗಳನ್ನು ವರದಿ ಮಾಡಿತ್ತು. ಮೆಲ್ಬರ್ನ್ನಲ್ಲಿ ಆಂಗ್ಲಿಕನ್ ಚರ್ಚಿನಲ್ಲಿ ಮುಖ್ಯ ಬಿಷಪ್ ರೆವರೆಂಡ್ ಪಾವರ್ ಅವರು ಶ್ರೀಲಾ ಪ್ರಭುಪಾದರನ್ನು ಭೇಟಿಯಾಗಿದ್ದರು. ಇದರ ಪರಿಣಾಮವಾಗಿ ಭಾನುವಾರದ ಧರ್ಮೋಪದೇಶದ ವೇಳೆಯಲ್ಲಿ ಅವರು ಹರೇ ಕೃಷ್ಣ ಬಗ್ಗೆ ಗಾಬರಿಗೊಳ್ಳಬೇಕಾಗಿಲ್ಲವೆಂದು ಹೇಳಿದ್ದರು. ಬಿಷಪ್ ಅವರು ಅವರ ಮಾತುಗಳನ್ನು ತುಂಬಾ ಗಣನೀಯವೆಂದು ಪ್ರಭುಪಾದರು ಅಂಗೀಕರಿಸಿದರು. ಮೆಲ್ಬರ್ನ್ನಲ್ಲಿದ್ದ ಒಂದು ವಾರದ ಅವಧಿಯಲ್ಲಿ ಪ್ರಭುಪಾದರು ಪುರಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಲ್ಲಿ 1,000 ಜನ ಚೈತನ್ಯ ಮಹಾಪ್ರಭುಗಳ ವಿಗ್ರಹದ ಸುತ್ತ ವರ್ತುಲಾಕಾರದಲ್ಲಿ ನರ್ತಿಸಿದರು. ಪ್ರಭುಪಾದರು ಸ್ಫೂರ್ತಿಯಿಂದ ಅಲ್ಲೊಂದು ದೀರ್ಘವಾದ ದಿವ್ಯೋನ್ಮಾದದ ಕೀರ್ತನೆ ನಡೆಯಿತು. ಹಾಗೆಯೇ ಪ್ರಭುಪಾದರು ಫ್ರಾನ್ಸಲ್ಲಿ ಧರ್ಮ ಶಿಕ್ಷಣ ಹಾಲಿಯಾದ ಸಂತ ಪ್ಯಾಸ್ಕಲ್ ಶಿಕ್ಷಣ ಕಾಲೇಜಿಗೂ ಭೇಟಿ ನೀಡಿದರು. ಅಲ್ಲಿನ ಸನ್ಯಾಸಿಗಳು ಪ್ರಭುಪಾದರನ್ನು ತುಂಬಾ ಆದರದಿಂದ ಬರಮಾಡಿಕೊಂಡರು. ಇಲ್ಲಿನ ಬೋಧಕರು ಮತ್ತು ವಿದ್ಯಾರ್ಥಿಗಳು ಬುದ್ಧಿವಂತಿಕೆಯ ತಾತ್ವಿಕ ಪ್ರಶ್ನೆಗಳು ಕೇಳಿದರು. ಅವರಲ್ಲೊಬ್ಬನು ತಮ್ಮ ಮತ ಸ್ಥಾಪಕರಾದ ಸಂತ ಫ್ರಾನ್ಸಿನ ಅವರ ಬಗ್ಗೆ ಪ್ರಭುಪಾದರ ಅಭಿಪ್ರಾಯವೇನೆಂದು ಕೇಳಿದನು. ವಿಶ್ವದಲ್ಲಿನ ದೇವರೊಂದಿಗೆ ಸಂಬಂಧ ಹೊಂದಿದೆ ಎಂಬುದಾಗಿ ಗ್ರಹಿಸಿದ ಸಂತ ಫ್ರಾನ್ಸಿಸ್ ವೃಕ್ಷ ಸೋದರನ ಒಂದು ಪ್ರಕೃತಿಯ ಪ್ರತಿಯೊಂದು ಸೃಷ್ಟಿಯನ್ನು ಪ್ರೀತಿಯಿಂದ ಸಂಬೋಧಿಸುತ್ತಿದ್ದ ಈ ಬಗ್ಗೆ ಆ ಸನ್ಯಾಸಿಯು ಸಂಕ್ಷಿಪ್ತವಾಗಿ ವರ್ಣಿಸಿದನು. ಸಂತ ಫ್ರಾನ್ಸಿಸ್ ಅವರ ಜೀವನದ ದೃಷ್ಟಿಯು ಪ್ರಥಮ ದರ್ಜೆಯ ದೈವ ಪ್ರಜ್ಞೆಯಲ್ಲಿ ಪ್ರಭುಪಾದರು ಉತ್ತರಿಸಿದರು. ಅದೇ ಸಂಜೆ ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ಆಸ್ಟ್ರೇಲಿಯಾದ ರೋಮನ್ ಕ್ಯಾಥೋಲಿಕ್ ಚರ್ಚಿನ ವಿಕಾರ್ ಜನರಲ್ ರೆವರೆಂಡ್ ಜೆ.ಎ. ಕೆಲ್ಸ್ ಅವರನ್ನು ಭೇಟಿಯಾದರು. ಅವರು ಅಂದು ಬೆಳಗ್ಗೆ ಸಂತ ಫ್ರಾನ್ಸಿಸ್ನ ಕಾಲೇಜಿನಲ್ಲಿ ತಾವು ಮಾಡಿದ ಉಪನ್ಯಾಸ ಧ್ವನಿಮುದ್ರಣ ಪ್ರಭುಪಾದರು ವಿಕಾರ್ ಅವರಿಗೆ ಕೇಳಿಸಿತು. ಅನಂತರ ಆ ಗೌರವಾನ್ವಿತರು ತಮ್ಮ ಧಾರ್ಮಿಕ ನಿಯತಕಾಲಿಕ ಪತ್ರಿಕೆಯಲ್ಲಿ ಅಚ್ಚು ಮಾಡಲು ಮೇಲ್ಮಾಡಿ ಪ್ರಭುಪಾದರೊಂದಿಗೆ ಒಂದು ಛಾಯಾಚಿತ್ರ ತೆಗೆದುಕೊಂಡರು. ಮತ್ತೆ ಪತ್ರಿಕಾ ವರದಿಗಳು ಶುರುವಾದವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಫ್ರೀ ಇದ್ದೀರಾ? ರೋಹಿಣಿ ಎಸ್ ಭಟ್ ಅವರಿಲ್ಲದಿದ್ರೆ ರೋಹಿಣಿ ಎಸ್ ಭಟ್ ಓದಿ. ಆಯ್ತು ಮಾತಾಜಿ. ಸ್ವಾಮಿಯವರಿಂದ ಅಲ್ಲಿಂದಲ್ಲ ಮಾತಾಜಿ, ಸ್ವಾಮಿಯವರಿಂದ ಐಕ್ಯತಾ ಸಂದೇಶದ ಪ್ರಸಾರ. ಸಾಮಾನ್ಯವಾಗಿ ಪ್ರಶಾಂತವಾಗಿ ಇರುವ ರೋಮನ್ ಕ್ಯಾಥಲಿಕ್ ಯಾತ್ರಾ ದೈವಜ್ಞಾನ ಒಕ್ಕೂಟದ ಮಠಮಂದಿರಗಳು ನಿನ್ನೆ ಹರೇ ಕೃಷ್ಣ ಕೀರ್ತನೆಯನ್ನು ಪ್ರತಿಧ್ವನಿಸಿದ್ದವು. ದೇವರನ್ನು ಪ್ರೀತಿಸುವವನು ಹಾಗೂ ದೇವರಿಗೆ ಸೇವೆ ಸಲ್ಲಿಸುವವನು ಯಾವ ಧರ್ಮಕ್ಕೆ ಸೇರಿದ್ದರೂ ಒಂದೇ ಎಂದು ಪೂಜ್ಯರಾದ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಹೇಳಿದರು. ಹಾಗೆಯೇ ಪ್ರಾಪಂಚಿಕ ಎಂಬ ರೋಗದಿಂದ ನಾವು ಮುಕ್ತರಾಗದಿದ್ದರೆ ಕೊರತೆ ನಮಗೆ ತಪ್ಪುವುದಿಲ್ಲವೆಂದು ಅವರು ಹೇಳಿದರು. ಮತ್ತೆ ಸ್ವಲ್ಪ ಮೇಲೆ ಮಾಡಿ. ಚರ್ಚೆಯ ಬಳಿಕ ಅನೇಕ ವಿಚಾರಗಳಲ್ಲಿ ಒಮ್ಮತ ಕಂಡು ಬಂದಿತೆಂದು ಫ್ರಾನ್ಸಿಸ್ಕನ ಧರ್ಮ ಶಿಕ್ಷಣ ಶಾಲೆ ವಿದ್ಯಾರ್ಥಿ ಪ್ರತಿನಿಧಿಗಳ ಸಮಿತಿಯು ಅಧ್ಯಕ್ಷನು 25 ವರ್ಷ ವಯಸ್ಸಿನವನು ಆದ ಪ್ಯಾಟ್ರಿಕ್ ಮೆಕ್ಲೂರ್ ಹೇಳಿದನು. ಮುಖ್ಯವಾಗಿ ಭೌತಿಕತೆಯನ್ನು ತಿರಸ್ಕರಿಸುವ ಅಗತ್ಯದ ಬಗ್ಗೆ ತಮ್ಮ ಒಪ್ಪಿಗೆ ಇದೆ ಎಂದು ಅವನು ತಿಳಿಸಿದನು. ಆ ಅನೌಪಚಾರಿಕ
ಸಭೆಯು ಚರ್ಚಿನ ಮನಸ್ಸು ಮತ್ತು ಪರಧರ್ಮ ಸಹಿಷ್ಣುತೆಗಳನ್ನು ಪ್ರತಿಬಿಂಬಿಸಿತು ಎಂದು ಅವನು ಅಭಿಪ್ರಾಯಪಟ್ಟನು. ಹರೇ ಕೃಷ್ಣ ಪಂಥಕ್ಕೆ ಸಂಬಂಧಿಸಿದಂತೆ ನಮಗೆ ಹೇಳಬೇಕಾದನ್ನು ಏನು ಅವರಲ್ಲಿದೆ ಎಂದು ಅವನು ಒಪ್ಪಿಕೊಂಡನು. ಜುಲೈ 1, ಮೆಲ್ಬೋರ್ನ್ನಿಂದ ಪ್ರಭುಪಾದರು ವೃಂದಾವನದಲ್ಲಿದ್ದ ಗುರುದಾಸನಿಗೆ ಒಂದು ಪತ್ರ ಬರೆಸಿದರು. ಕೃಷ್ಣ ಬಲರಾಮ ಮಂದಿರದ ಆರಂಭೋತ್ಸವ ನಿಗದಿತ ದಿನಾಂಕಕ್ಕೆ ಇನ್ನೂ 6 ವಾರಗಳು ಉಳಿದಿರಲಿಲ್ಲ. ಆದರೆ ವೃಂದಾವನದಿಂದ ಶ್ರೀಲ ಪ್ರಭುಪಾದರಿಗೆ ಕ್ರಮಬದ್ಧವಾಗಿ ವರದಿಗಳು ಬಂದಿರಲಿಲ್ಲ. ವೈಭವೋಪೇತವಾದ ಸಮಾರಂಭಕ್ಕೆ ಎಲ್ಲರನ್ನೂ ಸರಿಯಾದ ವೇಳೆಗೆ ಸಿದ್ಧವಾಗಿರಬೇಕೆಂದು ಪ್ರಭುಪಾದರ ಚಿಂತೆಯಾಗಿತ್ತು. ನನ್ನ ಪ್ರೀತಿಯ ಗುರುದಾಸ, ನನ್ನ ಆಶೀರ್ವಾದವನ್ನು ಸ್ವೀಕರಿಸು. ನಾನು ಆಸ್ಟ್ರೇಲಿಯಾದಲ್ಲಿ ನನ್ನ ಕೊನೆಯ 2 ದಿನಗಳನ್ನು ಕಳೆಯುತ್ತಿದ್ದೇನೆ. ಇಲ್ಲಿಂದ ಅಮೆರಿಕಕ್ಕೆ ಹೋಗಲಿದ್ದೇನೆ. ಈ ನಡುವೆ ವೃಂದಾವನ ಜನ್ಮಾಷ್ಟಮಿ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ನಿನಗೆ ಕೆಲವು ಸಲಹಾ ಸೂಚನೆಗಳನ್ನು ಕೊಡಲು ಬಯಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಆಮೇಲೆ ಓದ್ತೀನಿ ಮಾತಾಜಿ. ಓಕೆ, ವಿ ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ. ಓಕೆ, ಎ ಮಂಜಳ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಒಂದ್ ನಿಮಿಷ. ಇಲ್ಲೊಂದು ದೇವಸ್ಥಾನವಿರಲಿ. ಮುಖ್ಯ ವಿಷಯವೆಂದರೆ ಸಮಾರಂಭವನ್ನು ನಮ್ಮ ಜನರೇ ನಡೆಸಬೇಕು. ನಮ್ಮನ್ನು ಕೀಳಾಗಿ ಕಾಣುವ ಮತ್ತು ನಮ್ಮೊಂದಿಗೆ ಊಟವನ್ನು ಮಾಡದ ವ್ಯಕ್ತಿಗಳ ಮೇಲೆ ನಾವು ಅವಲಂಬಿಸಬಾರದು ಹಾಗೂ ಅವರ ಸಹಾಯವನ್ನು ಯಾಚಿಸಬಾರದು. ಜಗತ್ತಿನಾದ್ಯಂತ ಪ್ಯಾರಿಸ್, ನ್ಯೂಯಾರ್ಕ್, ಆಸ್ಟ್ರೇಲಿಯಾ ಮುಂತಾದ ಕಡೆ ನಮ್ಮ ಯುವಕ ಯುವತಿಯರು ವಿಗ್ರಹಾರಾಧನೆಯನ್ನು ಸೊಗಸಾಗಿ ಮಾಡುತ್ತಿದ್ದಾರೆ ಮತ್ತು ಅವರ ಪೂಜಾ ವಿಧಿಗಳ ಬಗ್ಗೆ ನಾನು ಹೆಮ್ಮೆಯಿಂದಿದ್ದೇನೆ. ಆದ್ದರಿಂದ ವೃಂದಾವನದ ಸಮಾರಂಭವನ್ನು ನೆರವೇರಿಸಲು ನಾವು ಒಬ್ಬ ಭಾರತೀಯ ಗೋಸ್ವಾಮಿಯ ಮೇಲೆ ಅವಲಂಬಿಸಬೇಕಾದ ಅಗತ್ಯ ನನಗೆ ಕಾಣುತ್ತಿಲ್ಲ. ಇದನ್ನು ನೀನು ಅರ್ಥ ಮಾಡಿಕೊ ಮತ್ತು ಮನದಟ್ಟು ಮಾಡಿಕೊ. ಅವರು ಆಹ್ವಾನಿತ ಅತಿಥಿಗಳಾಗಿ ಬರಲಿ, ಆದರೆ ಸಮಾರಂಭದ ಎಲ್ಲ ಧಾರ್ಮಿಕ ವಿಧಿಗಳನ್ನು ನಾವೇ ನೆರವೇರಿಸೋಣ. ಹರ್ ಗೋವಿಂದ ನಾಟಕ ತಂಡ ಮತ್ತು ನಮ್ಮದೇ ನಾಟಕ ತಂಡಗಳಿಂದ ಪ್ರದರ್ಶನಗಳನ್ನು ನೀನು ಏರ್ಪಡಿಸಬಹುದು. ಬಂದವರಿಗೆಲ್ಲ ಇಡೀ ದಿನ ಹಂಚಲು ಪ್ರಸಾದವು ಸಮೃದ್ಧವಾಗಿರಲಿ. ಅಡಿಗೆ ನಿರಂತರವಾಗಿ ನಡೆಯುತ್ತಿರಲಿ. ಆದ್ದರಿಂದ ಸಾಕಷ್ಟು ಅಕ್ಕಿ ಹಿಟ್ಟು ಮತ್ತು ತುಪ್ಪವನ್ನು ದಾಸ್ತಾನು ಮಾಡು. ಅಜೀವ ಸದಸ್ಯರನ್ನು ಆಹ್ವಾನಿಸಿ ವಿಶೇಷ ಆದರಣೆ ನೀಡಬೇಕು. ನಮ್ಮ ವ್ಯವಹಾರಗಳನ್ನು ನಾವೇ ನಿರ್ವಹಿಸೋಣ. ಅವರು ಬಂದರೆ ಒಳ್ಳೆಯದು, ಬರದಿದ್ದರೆ ನಾವೇ ನಿರ್ವಹಿಸೋಣ. ನಮ್ಮ ಕಡೆಯಿಂದ ಎಲ್ಲವೂ ಸಾಂಗೋಪಾಂಗವಾಗಿ ನಡೆಯಬೇಕು. ಮಥುರಾ ಮತ್ತು ವೃಂದಾವನದ ಎಲ್ಲ ದೊಡ್ಡ ಅಧಿಕಾರಿಗಳನ್ನು ಆಹ್ವಾನಿಸಬೇಕು. ಹಾಗೆಯೇ ಗೋಸ್ವಾಮಿಗಳನ್ನು ಮತ್ತು ದೈವ ಸೋದರರನ್ನು ಸಹ, ಸ್ಥಳೀಯ ಮಾರವಾಡಿಗಳನ್ನು ಮತ್ತು ಪರ್ಥಕ್ ಅವರನ್ನು ಸಹ ಆಹ್ವಾನಿಸು. ಒಂದು ಸಾರ್ವಜನಿಕ ಆಹ್ವಾನ ಪತ್ರಿಕೆಯಿಂದ ಪ್ರತಿಯೊಬ್ಬರನ್ನು ನಾವು ಆಹ್ವಾನಿಸೋಣ. ವೃಂದಾವನದ ಎಲ್ಲ ನಿವಾಸಿಗಳನ್ನು ದೇವರ ದರ್ಶನಕ್ಕೆ ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ಆಹ್ವಾನಿಸಬೇಕು. ಶ್ರೀ ಬಿರ್ಲಾ ಮುಂತಾದ ಆದರಣೀಯ ಸಂದರ್ಶಕರಿಗೆ ಹಾಗೂ ಆಜೀವ ಸದಸ್ಯರಿಗೆ ವಿಶೇಷ ವ್ಯವಸ್ಥೆಗಳಿರಬೇಕು. ಹಣದ ಬಗ್ಗೆ ಚಿಂತಿಸಬೇಡ. ವ್ಯವಸ್ಥೆಗಳು ಅತ್ಯುತ್ತಮ ಮಟ್ಟದಲ್ಲಿರಲಿ. ಖರ್ಚಿಗಾಗಿ ಹಣದ ವ್ಯವಸ್ಥೆಯನ್ನು ಕೃಷ್ಣನು ನೋಡಿಕೊಳ್ಳುತ್ತಾನೆ. ಆದ್ದರಿಂದ ಎಲ್ಲವೂ ಭರ್ಜರಿಯಾಗಿರಲಿ. ಭರ್ಜರಿ ಎಂದರೆ ಪ್ರಸಾದ ವಿನಿಯೋಗಕ್ಕೆ ಸಾಕಷ್ಟು ದಾಸ್ತಾನಿರಬೇಕು ಮತ್ತು ದೇವಾಲಯವನ್ನು ಭರ್ಜರಿಯಾಗಿ ಅಲಂಕರಿಸಬೇಕು ಎಂದು ಅರ್ಥ. ವಿಗ್ರಹಗಳಿಗೆ ವಸ್ತ್ರಭೂಷಣ, ಒಳಾಂಗಣದ ಅಲಂಕಾರ ಇತ್ಯಾದಿಗಳನ್ನು ಯಮುನಾ
ಮದಿರಾ ಮತ್ತು ಜಯತೀರ್ಥ ನೋಡಿಕೊಳ್ಳಲಿ. ಅವರು ಅದರಲ್ಲಿ ನುರಿತವರಾಗಿದ್ದಾರೆ. ಶಾಸ್ತ್ರ ವಿಧಿಗಳನ್ನು ಪ್ರದ್ಯುಮ್ನ ನೋಡಿಕೊಳ್ಳಲಿ. ಸಾಕಾ ಮಾತಾಜಿ? ಇದೊಂದು ಪ್ಯಾರ ಓದಿ. ಕರ್ಣಪುರದ ಶ್ರೀ ಜಯಪೂರ್ಣ ನನ್ನನ್ನು ಕಾಣಲು ಬಂದಿದ್ದರು. ಆದ್ದರಿಂದ ಅವರನ್ನು ಆಹ್ವಾನಿಸಬೇಕು. ಸ್ಥಳೀಯ ಆಶ್ರಮಗಳನ್ನು ಮತ್ತು ಸನ್ಯಾಸಿಗಳನ್ನು ಆಹ್ವಾನಿಸು. ಪ್ರಣವನ ಸುದ್ದಿ ಇಲ್ಲ. ನಾನು ಅವನಿಗೆ ತಂತಿ ಕಳಿಸಿದ್ದೆ, ಆದರೆ ಉತ್ತರವಿಲ್ಲ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಓದಿ ಓದಿ. ನೀವೆಲ್ಲರೂ ಒಟ್ಟುಗೂಡಿ ಇಡೀ ಸಮಾರಂಭವನ್ನು ನಿರ್ವಹಿಸಬೇಕು. ನಿಮ್ಮಲ್ಲಿ ಕಿತ್ತಾಡಬೇಡಿ, ಅದೊಂದು ನನ್ನ ಆತಂಕ. ನಾನು ಜುಲೈ 25ರ ವೇಳೆಗೆ ವೃಂದಾವನಕ್ಕೆ ಹೊರಟು ಬರುತ್ತೇನೆ. ಈ ನಡುವೆ ನನ್ನ ಲಾಸ್ ಏಂಜಲೀಸ್ ವಿಳಾಸಕ್ಕೆ ಉತ್ತರಿಸಿ. ಸದಾ ನಿನ್ನ ಶ್ರೇಯೋಭಿಲಾಷಿ ಎಸಿ ಭಕ್ತಿ ವೇದಾಂತ ಸ್ವಾಮಿ. ಸಮಾರಂಭದ ಬಗ್ಗೆ ಗುರುದಾಸನಿಗೆ ಪ್ರಭುಪಾದರು ನೇರ ನಿರ್ದೇಶನಗಳು ಬಂದಂತೆ ಬಹುಪಾಲ ಎಲ್ಲ ಭಕ್ತರು ಪ್ರಭುಪಾದರಿಂದ ಕೃಷ್ಣ ಬಲರಾಮ ಮಂದಿರವು ಆರಂಭೋತ್ಸವದಲ್ಲಿ ಭಾಗವಹಿಸಲು ಆಹ್ವಾನ ದೊರೆಯಿತು. ಪಶ್ಚಿಮ ಆಫ್ರಿಕಾದ ಚವನ ಮಹಾರಾಜರಿಗೆ ಬರೆದ ಪತ್ರದಲ್ಲಿ ಪ್ರಭುಪಾದರು ಹೇಳಿದರು, ನನ್ನನ್ನು ಭೇಟಿಯಾಗಲು ನೀನು ಬಯಸಿದ್ದೀಯೇ ಮತ್ತು ನಾನು ಸಹ ನಿನ್ನೊಂದಿಗೆ ಕೆಲವು ಮುಖ್ಯ ಸಂಗತಿಗಳನ್ನು ಚರ್ಚಿಸಬೇಕಾಗಿದೆ. ಆದ್ದರಿಂದ ನಾವಿಬ್ಬರು ಜುಲೈ ಕೊನೆಗೆ ಭಾರತದಲ್ಲಿ ವೃಂದಾವನದಲ್ಲಿ ಭೇಟಿಯಾಗುವುದು ಒಳ್ಳೆಯದು. ಶಿಕಾಗೋ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋಗಳಲ್ಲಿ ನಡೆಯಲಿರುವ ರಥಯಾತ್ರೆಗಳಲ್ಲಿ ಭಾಗವಹಿಸಲು ನಾನಿಂದು ಅಮೆರಿಕಕ್ಕೆ ಹೊರಟಿದ್ದೇನೆ. ಆದರೆ ಜುಲೈ ಕೊನೆಯ ವೇಳೆಯಲ್ಲಿ ನಾನು ವೃಂದಾವನವನ್ನು ತಲುಪುತ್ತೇನೆ. ಜನ್ಮಾಷ್ಟಮಿಯ ದಿನ ಅಲ್ಲಿ ನಾವು ಒಂದು ದೊಡ್ಡ ಉತ್ಸವವನ್ನು ಏರ್ಪಡಿಸಿದ್ದೇವೆ. ಅಂದು ಕೃಷ್ಣ ಬಲರಾಮರ ಮುಂದೆ ಮಂದಿರದ ಆರಂಭೋತ್ಸವ ಮತ್ತು ವಿಗ್ರಹಗಳ ಪ್ರತಿಷ್ಠಾಪನೆ ನಡೆಯಲಿವೆ. ಆದಿನ ಸಮಾರಂಭ ನಡೆಸಲು ನನ್ನ ನೆರವಾಗಲೆಂದು ನೀನು ಸಹ ಅಲ್ಲಿಗೆ ಬರಬೇಕು. ಜುಲೈ ಕೊನೆಗೆ ವೃಂದಾವನದಲ್ಲಿ ನಿನ್ನನ್ನು ಭೇಟಿಯಾಗುತ್ತೇನೆ. ಮೆಲ್ಬರ್ನಿನ ಟ್ರೋಬಾ ವಿಶ್ವವಿದ್ಯಾಲಯದಲ್ಲಿ ಪ್ರಭುಪಾದರ ಪ್ರವಚನ ಕಾರ್ಯಕ್ರಮವಿತ್ತು. ಪ್ಯಾರಿಸ್ಸಿನ ಲಾ ಸಾಲ್ ಪ್ಲೇಯರ್ನಲ್ಲಿ ತೀವ್ರಗಾಮಿಗಳೊಂದಿಗೆ ನಡೆದ ಮುಖಾಮುಖಿಯಂತೆ ಇದು ಸಹ ಸಂತೋಷದಾಯಕವಾಗಿ ಪರಿಣಮಿಸಿತು. ಇಲ್ಲೂ ಸಹ ಉಚಿತ ಪ್ರವೇಶವಿದ್ದುದರಿಂದ ವಿದ್ಯಾರ್ಥಿಗಳ ದೊಡ್ಡ ಸಮೂಹವು ಸಮಾರಂಭದಲ್ಲಿ ಗೇರಾಯಿಸಿತ್ತು. ಇಲ್ಲೂ ಸಹ ಭಕ್ತರ ಪ್ರಭುಪಾದರಿಗೆ ಯಥೋಚಿತವಾಗಿ ವ್ಯಾಸನವನ್ನು ವ್ಯವಸ್ಥೆ ಮಾಡಿದ್ದರು. ಭಕ್ತರು ವೇದಿಕೆಯ ಮೇಲೆ ಕೀರ್ತನೆಯನ್ನು ನಡೆಸಿದ ಬಳಿಕ ಬಹುಪಾದನು ಸಭೆಗೆ ಪರಿಚಯಿಸಿದರು. ಪ್ರಭುಪಾದರು ದೇಹ ಮತ್ತು ಆತ್ಮದ ನಡುವಿನ ವ್ಯತ್ಯಾಸದ ಬಗ್ಗೆ ಮೂಲಭೂತ ವಿಷಯಗಳನ್ನು ವಿವರಿಸಿ ಈ ವಿದ್ಯೆಯು ಹೇಗೆ ಎಲ್ಲ ಜನರಿಗೆ ಅಗತ್ಯವಾಗಿದೆ ಎಂಬ ಬಗ್ಗೆ ತಿಳಿಸಿದರು. ಆದರೆ 10 ನಿಮಿಷಗಳು ಕಳೆದಿರಲಿಲ್ಲ. ಅಷ್ಟರಲ್ಲಿ ಸ್ತೋತ್ರ ವೃಂದದಿಂದ ಒಬ್ಬ ಯುವಕನು ಎದ್ದು ನಿಂತು ಶ್ರೀಲ ಪ್ರಭುಪಾದರಿಗೆ ಬಗ್ಗೆ ಅವಹೇಳನದ ಮಾತುಗಳನ್ನು ಚೀರತೊಡಗಿದನು. ನಿಮ್ಮ ರೂಲ್ಸು ರಾಯ್ಸ್ ಕಾರಿನ ಬಗ್ಗೆ ಏನು ವಿವರಣೆ ನೀಡುತ್ತೀರಿ ಎಂದು ಕೇಳಿದನು. ಹರೇ ಕೃಷ್ಣ ಮಾತಾಜಿ. ಸಾಕಾ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಶ್ರೀಮಂಗಳ ಮಾತಾಜಿ ಓದ್ತೀರಾ? ಯಶೋಧ ಮಾತಾಜಿ ಓದ್ತೀರಾ? ಓಕೆ. ಗಾಯತ್ರಿ ಚಿತ್ರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಒಂದು ನಿಮಿಷ ಲೈಟ್ ಹಾಕೋತೀನಿ, ಸ್ವಲ್ಪ ಕತ್ಲಿದೆ ಮಾತಾಜಿ. ಒಂದು ನಿಮಿಷ. ಸ್ವಾಮಿ ಪರಮಾತ್ಮ. ಇಲ್ಲೊಂದು ದೇವಸ್ಥಾನವಿರಲಿ, ಅಲ್ಲಿಂದ ಅಲ್ವಾ ಮಾತಾಜಿ? ಇಲ್ಲಿಯವರೆಗೆ ನಿಶ್ಶಬ್ದವಾಗಿದ್ದ ಶ್ರೋತೃ ವೃಂದದಲ್ಲಿ ಈಗ ಗಲಭೆ ಗೊಂದಲ ಶುರುವಾಯಿತು. ಶ್ರೀಲ ಪ್ರಭುಪಾದರ ಶಿಷ್ಯರಲ್ಲಿ ಹೆಚ್ಚು ಆಕ್ರಮಣಕಾರಿಗಳಾಗಿದ್ದ 3 ಶಿಷ್ಯರು ಮುಂದಿನ ಸಾಲಿನಿಂದ ಎದ್ದು ಕೂಗಾಡುತ್ತಿದ್ದ ವ್ಯಕ್ತಿಯ ಬಳಿಗೆ ಹೋದರು. ಈ ನಡುವೆ ಶ್ರೀಲ ಪ್ರಭುಪಾದರು ತಮ್ಮ ಉಪನ್ಯಾಸವನ್ನು ನಿಲ್ಲಿಸಿ ತಾಳ್ಮೆಯಿಂದ ಕಾಯತೊಡಗಿದರು. ಕೂಗಾಟ ನಿಂತಿತು. ಅವರು ಮತ್ತೆ ಪ್ರಾರಂಭಿಸಿದರು. ನಾನು ವಿವರಿಸುತ್ತಿದ್ದ ರೀತಿಯಲ್ಲಿ ಪ್ರಾಪಂಚಿಕ ಜೀವನದಲ್ಲಿ ನಾವು ಒಂದಾದ ಮೇಲೊಂದು ದೇಹವನ್ನು ಬದಲಾಯಿಸುತ್ತಾ ಹೋಗುತ್ತೇವೆ. ಇದು ಜೀವನದ ಉತ್ತಮ ಸ್ಥಿತಿಯಲ್ಲ. ಯಾರು ಸಾಯಲು ಇಷ್ಟಪಡುವುದಿಲ್ಲ, ಆದರೆ ಸಾಯಲೇಬೇಕಾಗುತ್ತದೆ. 5 ನಿಮಿಷಗಳ ಬಳಿಕ ಮತ್ತೆ ನಿಂದನೆಗಳು ಪ್ರಾರಂಭವಾದವು.
ಈ ಬಾರಿ ಶ್ರೀಲಾ ಪ್ರಭುಪಾದರ 3 ಶಿಷ್ಯರು ಕೂಗಾಡುತ್ತಿದ್ದವರನ್ನು ಹಿಂಬಾಗಿಲಿನಿಂದ ಹೊರಕಟ್ಟಿದರು. ಹೋರಾಟದ ವೇಳೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ತನ್ನ ಬೂಟಿನೊಳಗೆ ಅಡಗಿಸಿಟ್ಟಿದ್ದ ಚೂರಿಯನ್ನು ಹೊರತೆಗೆದನು. ಆದರೆ ಭಕ್ತನು ಅದನ್ನು ಕಿತ್ತುಕೊಂಡನು. ಸಭಾಂಗಣದಲ್ಲಿ ಪರಿಸ್ಥಿತಿಯು ಪ್ರಕ್ಷುಬ್ಧವಾಯಿತು. ಅನೇಕರು ಗಟ್ಟಿಯಾಗಿ ಮಾತನಾಡುತ್ತಿದ್ದರು. ಕೆಲವರು ಹೊರಡಲು ಸೇರಿದರು. ಮಧುದ್ವಿಷ ಸ್ವಾಮಿಯು ವಿದ್ಯಾರ್ಥಿಗಳು ಶಾಂತರಾಗಿದ್ದು ಪ್ರಭುಪಾದರ ಮಾತುಗಳನ್ನು ಕೇಳಿಸಿಕೊಳ್ಳಬೇಕೆಂದು ಮೈಕ್ರೋಫೋನಿನಲ್ಲಿ ವಿನಂತಿಸಿಕೊಂಡರು. ಶ್ರೋತೃ ವೃಂದದಲ್ಲಿದ್ದ ಕೆಲವು ವಿದ್ಯಾರ್ಥಿಗಳು ಹಿಂಸೆಗೆ ಕಾತರರಾಗಿರುವಂತೆ ತೋರಿತು. ಭಕ್ತರಿಗೆ ಪ್ರಭುಪಾದರ ಸುರಕ್ಷೆಯ ಬಗ್ಗೆ ಚಿಂತೆಯಾಯಿತು. ಆದರೆ ಪ್ರಭುಪಾದರು ಪ್ರವಚನವನ್ನು ಮುಂದುವರಿಸಲು ಇಷ್ಟಪಟ್ಟರು. ಅವರು ಪ್ರಶ್ನೆಗಳನ್ನು ಆಹ್ವಾನಿಸಿದರು. ವಿದ್ಯಾರ್ಥಿ: ನಾನೊಬ್ಬ ಕ್ರಿಶ್ಚಿಯನ್. ಯೇಸು ಕ್ರಿಸ್ತನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಶ್ರೀಲ ಪ್ರಭುಪಾದ ನಾನು ಓದ್ತೇನೆ ಮಾತಾಜಿ. ಯೇಸು ಕ್ರಿಸ್ತನು ದೇವರ ಪ್ರತಿನಿಧಿ, ದೇವರ ಮಗ. ಆದ್ದರಿಂದ ನಿಮ್ಮಂತೆಯೇ ನಾವು ಸಹ ಆತನನ್ನು ಗೌರವಿಸುತ್ತೇವೆ. ನಾವು ಸಹ ದೇವರ ಬಗ್ಗೆ ಮಾತನಾಡುತ್ತಿರುವುದರಿಂದ ಆತನ ಬಗ್ಗೆ ನಮಗೆ ತುಂಬಾ ಗೌರವವಿದೆ. ನೀವು ಯೇಸು ಕ್ರಿಸ್ತನ ಪುತ್ರರೇ? ಹೌದು, ನಾನು ಯೇಸು ಕ್ರಿಸ್ತನ ಸೇವಕ. ನಾನೇ ಯೇಸು ಕ್ರಿಸ್ತನೆಂದು ನಾನು ಹೇಳುತ್ತಿಲ್ಲ. ನಿಮಗೆ ಯೇಸು ಕ್ರಿಸ್ತನ ಶಕ್ತಿ ಇದೆಯೇ? ಇಲ್ಲ, ನನಗೆ ಆ ಶಕ್ತಿ ಇಲ್ಲ. ಆದರೆ ನನಗೆ ಯೇಸು ಕ್ರಿಸ್ತನ ಶಕ್ತಿ ಇದೆ, ಏಕೆಂದರೆ ನಾನೊಬ್ಬ ಕ್ರಿಶ್ಚಿಯನ್. ಈ ಮಾತಿಗೆ ಶ್ರೋತೃವೃಂದದಲ್ಲಿ ನಗೆಯ ಅಲೆ ಎದ್ದಿತು. ನೀನು ಹೇಳಿದ್ದು ಸರಿಯಾಗಿದೆ. ನೀನು ಕ್ರಿಶ್ಚಿಯನ್, ನಾವು ಕ್ರಿಶ್ಚಿಯನ್. ವ್ಯತ್ಯಾಸವೇನಿಲ್ಲ. ಶ್ರೋತೃಗಳಿಂದ ನಗೆ ಮತ್ತು ಚಪ್ಪಾಳೆ. ಯಾರು ಚಪ್ಪಾಳೆ ತಟ್ಟುವುದಿಲ್ಲ ನೋಡಿ. ಇನ್ನೊಂದು ಪ್ರಶ್ನೆ. ಕ್ರಿಸ್ತ ಮತ್ತೆ ಬರುತ್ತಾನೆ, ಕೃಷ್ಣನಲ್ಲ ಎಂದು ನನ್ನ ನಂಬಿಕೆ. ಕ್ರಿಸ್ತ ಮತ್ತೆ ಬಂದದ್ದನ್ನು ಕಂಡಾಗ ನೀವೆಲ್ಲ ಏನು ಮಾಡುತ್ತೀರಿ? ಶ್ರೋತೃಗಳಿಂದ ನಗೆ. ಕ್ರಿಸ್ತನು ಬಂದರೆ ನಾವು ಸ್ವಾಗತಿಸುತ್ತೇವೆ, ಅದು ಶುಭ ಸಂಗತಿ. ಯೇಸು ಕ್ರಿಸ್ತನಿಗೆ ಪ್ರಸಿದ್ಧಿ ಇರಲಿಲ್ಲ. ಅವನು ಹಾವುಗೆ ತೊಟ್ಟಿದ್ದನು ಮತ್ತು ಅವನನ್ನು 2 ಕಳ್ಳರ ನಡುವೆ ಶಿಲುಬೆಗೇರಿಸಲಾಯಿತು. ಆದರೆ ನಿಮ್ಮ ಧಾರ್ಮಿಕತೆಯು ರೋಲ್ಸ್ ರಾಯ್ಸ್ ಮತ್ತು ಮೆತ್ತನೆ ಆಸನಗಳನ್ನು ಅವಲಂಬಿಸಿದೆ. ನೀವು ನಿಮ್ಮ ಭಕ್ತರ ಹಣಕ್ಕಾಗಿ ಆತೊರೆಯುತ್ತಿದ್ದೀರಿ. ನನಗೆ ಹಣ ಬೇಕಾಗಿಲ್ಲ. ನೀವು ಹಿಂಸೆಗೆ ಪ್ರತಿಹಿಂಸೆ ಎಂದು ನಂಬುತ್ತೀರಿ. ಆದರೆ ಕ್ರಿಸ್ತನು ತನ್ನ ಇನ್ನೊಂದು ಕೆನ್ನೆ ತೋರಿದನು ಮತ್ತು ತನ್ನ ಅನುಯಾಯಿಗಳೂ ಹಾಗೆ ಮಾಡಬೇಕೆಂದು ಬಯಸಿದನು. ಚಪ್ಪಾಳೆ ತರ್ತಾರೆ. ಈ ಕೃಷ್ಣ ಪ್ರಜ್ಞಾ ಆಂದೋಲನ ಒಂದು ಭಾವನಾತ್ಮಕ ಧಾರ್ಮಿಕ ಪದ್ಧತಿಯಲ್ಲ, ಇನ್ನೊಂದು ವಿಜ್ಞಾನ ಮತ್ತು ತತ್ವಜ್ಞಾನ. ಈ ದೈವ ವಿಜ್ಞಾನವನ್ನು ಗ್ರಹಿಸುವುದು ಕ್ರೈಸ್ತ ಧರ್ಮ ಮತ್ತು ಹಿಂದೂ ಧರ್ಮವನ್ನು ಮೀರಿದ್ದು. ದೇವರನ್ನು ಪ್ರೀತಿಸಲು ಕಲಿಯುವುದೇ ಇದರ ನಿಜವಾದ ಗುರಿ. ನಾನು ಕೃಷ್ಣಮೂರ್ತಿಗಳ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಮಾತನಾಡುವಾಗ ನೀವು ಪಾಶ್ಚಿಮಾತ್ಯರಂತೆ ಮಾತಾಡಬೇಕು ಮತ್ತು ವರ್ತಿಸಬೇಕು, ಭಾರತೀಯರಂತಲ್ಲ ಅಥವಾ ಭಾರತದಲ್ಲಿ ಮಾತಾಡುವಂತಲ್ಲ ಎಂದು ಕೃಷ್ಣಮೂರ್ತಿ ಒತ್ತಿ ಹೇಳುತ್ತಾರೆ. ಸನ್ಯಾಸಿಯಂತೆ ವಸ್ತ್ರ ಧರಿಸಿ ಉನ್ನತ ವೇದಿಕೆಯ ಮೇಲೆ ಕುಳಿತುಕೊಳ್ಳುವ ಬದಲು ಪಾಶ್ಚಾತ್ಯನಂತೆ ಉಡುಪು ಧರಿಸಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳಬೇಕೆಂದು ಅವರು ಹೇಳುತ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಾಸ್ತವವಾಗಿ ದೈವ ಪ್ರಜ್ಞೆಯ ವ್ಯಕ್ತಿಯು ಪಾಶ್ಚಿಮಾತ್ಯನೂ ಅಲ್ಲ, ಪಾರ್ವತ್ಯನೂ ಅಲ್ಲ. ಆದ್ದರಿಂದ ಅವನು ಹೋದ ಕಡೆ ಜನ ಹೇಗೆ ಅವನನ್ನು ಆಧರಿಸುತ್ತಾರೋ ಅದನ್ನು ಅವನು ಅಂಗೀಕರಿಸ್ತಾನೆ. ಈ ಭಕ್ತನು ಉನ್ನತ ಆಸನದ ವ್ಯವಸ್ಥೆ ಮಾಡಿದ್ದಾರೆ, ಆದ್ದರಿಂದ ನಾನು ಅದನ್ನು ಅಂಗೀಕರಿಸಿದ್ದೇನೆ. ನಾನು ನೆಲದ ಮೇಲೆ ಕುಳಿತುಕೊಳ್ಳಬೇಕೆಂದು ಅವರು ಹೇಳಿದ್ದರೆ ನಾನು ಸಂತೋಷದಿಂದ ಹಾಗೆ ಮಾಡುತ್ತಿದ್ದೆ. ಇದಾಗಲಿ ಅಥವಾ ಅದಾಗ್ಲಿ ನನಗೆ ಅಭ್ಯಂತರವಿಲ್ಲ. ಆದರೆ ಭಕ್ತರು ಗೌರವವನ್ನು ಪಡೆಯುವುದು ಮತ್ತು ಕೊಡುವುದು ಅವರಿಗೆ ಒಳ್ಳೆಯದು, ಏಕೆಂದರೆ ನಾವು ವಾಸ್ತವವಾಗಿ ಪರಮ ಪ್ರಭುವಿಗೆ ಹಾಗೂ ಅವನ ಪ್ರತಿನಿಧಿಗೆ ಗೌರವ ತೋರಬೇಕು. ಈ ದಿನಗಳಲ್ಲಿ ಹೀಗಿಲ್ಲ. ವಿದ್ಯಾರ್ಥಿಗಳು ಗೌರವ ಕೊಡುವುದನ್ನು ಕಲಿಯುತ್ತಿಲ್ಲ, ಆದರೆ ಅದು ಸರಿಯಾದ ವ್ಯವಸ್ಥೆಯಲ್ಲ. ವೈದಿಕ ಪದ್ಧತಿಯ ಪ್ರಕಾರ ಅವರ ದೇವರ ಪ್ರತಿನಿಧಿಯನ್ನು ದೇವರಂತನೇ ಗಮನಿಸಬೇಕು, ಗಟ್ಟಿಯಾಗಿ. ನಿಮ್ಮ ಆಂದೋಲನವು ಇಂದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಂದ ಹೊರಸೂಸುತ್ತಿರುವ ಪ್ರಮುಖ ಜ್ಞಾನ ದರ್ಶನವೆಂದು ನಿಮಗನಿಸುತ್ತಿದೆಯೇ? ಶ್ವೇತ ಭವನದ ಮಾನಸಿಕ ಸಮರ ಇಲಾಖೆಯ ಸಂಬಂಧವಾಗಿ ನಿಮ್ಮ ಆಂದೋಲನವು ಯಾವ ಪಾತ್ರವನ್ನು ವಹಿಸಲಿದೆ? ಸಂಯುಕ್ತ ಸಂಸ್ಥಾನಗಳ ವಿರುದ್ಧ ಈ ವರ್ಷದ ಜುಲೈ 4ರಂದು ನಾವು ನಡೆಸಲಿರುವ ಚಳುವಳಿಯಲ್ಲಿ ಭಾಗವಹಿಸಲು ಮತ್ತು ನಿಜವಾದ ರಾಜಕೀಯ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಳಲು ನೀವು ಬರುತ್ತೀರೇನೋ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಅನೇಕ ವಿದ್ಯಾರ್ಥಿಗಳು ಕೂಗಾಡತೊಡಗಿದರು. ಮಧುದ್ವಿಷ ಸ್ವಾಮಿಯು ಮೈಕನ್ನು ಕೈಗೆತ್ತಿಕೊಂಡನು.
ನೀವು ಇಷ್ಟಪಡುವುದಾದರೆ ನಾನು ಉತ್ತರಿಸುತ್ತೇನೆ. ನಮ್ಮ ಆಂದೋಲನವು ಸಂಯುಕ್ತ ಸಂಸ್ಥಾನಗಳಿಂದ ಬಂದದ್ದಲ್ಲ, ಪ್ರತಿಯೊಂದು ಸಂಯುಕ್ತ ಸಂಸ್ಥಾನಗಳಿಂದಲೇ ಹುಟ್ಟಿ ಬರುತ್ತದೆಂಬ ಅವರು ಮತಿಭ್ರಾಂತಿ ನಿಮಗಿದ್ದರೆ ಅದು ನಿಮಗೆ ಸೇರಿದ ವ್ಯಾಧಿ, ನನಗಲ್ಲ. ಚಪ್ಪಾಳೆ. ಎರಡನೆಯದಾಗಿ ನಮ್ಮ ಗುರುಗಳು ಕೃಷ್ಣಪ್ರಜ್ಞಾ ಆಂದೋಲನವನ್ನು ಪ್ರಾರಂಭಿಸಲು ಸಂಯುಕ್ತ ಸಂಸ್ಥಾನಗಳಿಗೆ ಹೋದದ್ದು ಏಕೆಂದರೆ ಅವರಿಗೆ ಅಲ್ಲಿಗೆ ಪ್ರಯಾಣ ಮಾಡಲು ಹಡಗಿನಲ್ಲಿ ಉಚಿತ ಟಿಕೆಟ್ ದೊರೆಯಿತು. ನೀವು ಅವರಿಗೊಂದು ಉಚಿತ ಟಿಕೆಟ್ ಕೊಟ್ಟಿದ್ದರೆ ಬಹುಶಃ ಅವರು ಆಸ್ಟ್ರೇಲಿಯಾಗೆ ಮೊದಲು ಬರುತ್ತಿದ್ದರು. ಅವರು ದೈವ ಪ್ರೀತಿಯನ್ನು ಹರಡಲು ಯತ್ನಿಸುತ್ತಿದ್ದಾರೆ. ಯಾವುದೇ ರಾಜಕೀಯ ಆಂದೋಲನವನ್ನು ಪ್ರಾರಂಭಿಸಲು ಅವರು ಯತ್ನಿಸುತ್ತಿಲ್ಲ. ಒಂದು ಕ್ರಾಂತಿಕಾರಿ ಪ್ರಜ್ಞೆಯ ಕಿಡಿ ಹೊತ್ತಿಸಲು ಅವರು ಯತ್ನಿಸುತ್ತಿದ್ದಾರೆ. ನಿಮಗೂ ಸಹ ಕ್ರಾಂತಿಯಲ್ಲಿ ಆಸಕ್ತಿ ಇದೆ ಎಂದು ನನ್ನ ಭಾವನೆ. ಎಲ್ಲ ಮಾತಾಜಿ ಇಲ್ಲಿ ಕೆಳಗೆ ಉಂಟು ನೋಡಿ. ನನ್ನ ಭಾವನೆ. ನಾವು ಸಹ ಕ್ರಾಂತಿಯ ಆಸಕ್ತರಾಗಿದ್ದೇವೆ. ಆದರೆ ನಾವು ಎಂತಹ ಕ್ರಾಂತಿಯಲ್ಲಿ ಆಸಕ್ತರಾಗಿದ್ದೇವೆಂದರೆ ಜನ ಕಮ್ಯುನಿಸ್ಟರಾಗಿರಲಿ, ಮಾರ್ಕ್ಸಿಸ್ಟರಾಗಿರಲಿ, ಏನೇ ಆಗಿರಲಿ, ಮಾರ್ಕ್ಸಿಸ್ಟರಾಗಿರಲಿ, ಏನೇ ಆಗಿರಲಿ, ನಮ್ಮ ಕ್ರಾಂತಿ ಅವರಿಗೆ ಶಾಂತಿಯನ್ನು ನೀಡಬೇಕು. ಜನರು ಸಂತೋಷವನ್ನು ಪಡೆಯಲು ಯತ್ನಿಸುತ್ತಿದ್ದಾರೆ. ಅವರಿಗೆ ನೆರವು ನೀಡಲು ನಾವು ಯತ್ನಿಸುತ್ತಿದ್ದೇವೆ. ಮಧು ದ್ವಿಷ ಸ್ವಾಮಿ ಅಭಿಪ್ರಾಯಗಳು ಇನ್ನಷ್ಟು ಗದ್ದಲದ ಪ್ರಕ್ರಿಯೆಗಳನ್ನು ಹುಟ್ಟುಹಾಕಿದವು. ಸಭಾಂಗಣದ ಎಲ್ಲೆಡೆಗಳಿಂದ ವಿದ್ಯಾರ್ಥಿಗಳು ಕಿರುಚತೊಡಗಿದಂತೆ ಗದ್ದಲ ಮೇಲೆ ಮೀರಿತು. ಪ್ರಶಾಂತ ತಾತ್ವಿಕ ಚರ್ಚೆಗೆ ಅಲ್ಲಿ ಆಸ್ಪದವಿರಲಿಲ್ಲ. ಪ್ರಭುಪಾದರನ್ನು ಸಭಾಂಗಣದಿಂದ ಅಪಾಯವಿಲ್ಲದೆ ಹೊರಗೆ ಕರೆದೊಯ್ಯುವುದು ಹೇಗೆಂಬುದೇ ಈಗ ಶಿಷ್ಯರಿಗೆ ದೊಡ್ಡ ಸಮಸ್ಯೆಯಾಯಿತು. ಪ್ರಭುಪಾದರು ತಮ್ಮ ವ್ಯಾಸಾಸನದಿಂದ ಎದ್ದು ಶಿಷ್ಯರ ಬೆಂಗಾವಲಿನಲ್ಲಿ ಪಕ್ಕದ ಬಾಗಿಲೊಂದರಿಂದ ಹೊರಬಿದ್ದರು. ಅಲ್ಲಿ ವಿದ್ಯಾರ್ಥಿಗಳ ಒಂದು ದೊಡ್ಡ ಸಮೂಹವಿತ್ತು. ಆದರೆ ಯಾವುದೇ ಅಹಿತಕರ ಕಡೆ ನಡೆಯದೆ ಪ್ರಭುಪಾದರು ತಮ್ಮ ಕಾರಿನ ಬಳಿ ನಡೆದು ಹೋಗಿ ಅದರಲ್ಲಿ ಕುಳಿತರು. ಕಾರು ವಿದ್ಯಾರ್ಥಿಗಳ ಗುಂಪಿನ ಮೂಲಕ ನಿಧಾನವಾಗಿ ಹಾದು ಹೋಗುತ್ತಿದ್ದಾಗ ಒಬ್ಬ ಯುವತಿಯು ತನ್ನ ಬೂಟುಗಾಲಿನಿಂದ ಕಾರನ್ನು ಒದ್ದಳು. ಭಕ್ತರು ತಮ್ಮ ತಮ್ಮ ವ್ಯಾನುಗಳನ್ನು ಏರುತ್ತಿದ್ದಾಗ ವಿದ್ಯಾರ್ಥಿಗಳು ಅವರತ್ತ ಕಲ್ಲುಗಳನ್ನೆಸೆದರು. ಕೊನೆಗೆ ಭಕ್ತರು ಕ್ಯಾಂಪಸ್ನಿಂದ ಹೊರಬಿದ್ದು ಒಂದು ಸೇತುವೆಯ ಕೆಳಗೆ ಹಾದು ಹೋಗುವಾಗ ಮೇಲೆ ಕಾದಿದ್ದ ವಿದ್ಯಾರ್ಥಿಗಳು ಭಕ್ತರ ವ್ಯಾನ್ಗಳ ಮೇಲೆ ಕಪ್ಪು ಬಣ್ಣದ ಪೈಂಟನ್ನು ಸುರಿಸಿದರು. ತಮ್ಮ ಕಾರಿನಲ್ಲಿ ಕುಳಿತಿದ್ದ ಬಹುಮಟ್ಟಿಗೆ ಮೌನದಿಂದಿದ್ದರು. ಆದರೆ ಅವರಿಗೆ ಜಿಗುಪ್ಸೆಯಾಗಿತ್ತು. ಇನ್ನು ಮುಂದೆ ನಾನು ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡುವುದಿಲ್ಲ. ಏನಿದ್ದರೂ ನನ್ನನ್ನು ಆಹ್ವಾನಿಸಿದ ಸಭೆಗಳಲ್ಲಿ ಮಾತ್ರ ಉಪನ್ಯಾಸ ನೀಡುತ್ತೇನೆ ಎಂದವರು ಹೇಳಿದರು. ಸಾಕ ಮಾತಾಜಿ? ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ಹೆಂಗಸರನ್ನೆಲ್ಲ ಬಚಾವ್ ಮಾಡಿ ಆಯ್ತಲ್ಲ, ಅದೆಲ್ಲ ಆಯ್ತು. ಈ ಪವಿತ್ರ ಜಮಖಾನೆಯ ಅಲ್ಲಿ ಧಾರ್ಮಿಕ ಉತ್ಸಾಹದಲ್ಲಿ ಪೂಜ್ಯ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಗೆ ಚಪ್ಪರದ ಬಟ್ಟೆಯಾಗಿ ಬಳಸಲು ಇನ್ನು ಮುಂದೆ ಯೋಗ್ಯವಾಗಿ ಉಳಿಯಬಹುದೇ ಎಂಬ ಬಗ್ಗೆ ವರದಿಗಾರನು ಈಗ ಸಂದೇಹವನ್ನು ಕೂಡ ವ್ಯಕ್ತಪಡಿಸಿದನು. ಅಲ್ಲಿ ಸ್ವಾಮಿಗಳು ನಿಮ್ಮ ಸಾಮಾನ್ಯ ಸ್ವಾಮಿಗಳಂತಲ್ಲವಷ್ಟೇ, ಇವರು ಹರೇ ಕೃಷ್ಣ ಪಂಥದ ಸಂಸ್ಥಾಪಕರು. ಇವರ ಭಕ್ತರು ಇವರನ್ನು ವಿಶ್ವದ ಆಧಿಪತಿ ಅಂತೇಳಿ ವರ್ಣಿಸ್ತಾರೆ. ಆದ್ರೆ ಭಕ್ತ ಮುಖಂಡರು ಆ ಜಮಖಾನೆ ಅದನ್ನ ಉತ್ಸಾಹದಲ್ಲಿ ಬಳಸಲಾಗುವುದೆಂದು ವರದಿ ಮಾಡಿದ್ರು. ಈ ಘಟನೆಯ ಮರುದಿನ ಉತ್ಸಾಹಕ್ಕೆ ಒಳ್ಳೆಯ ಪ್ರಚಾರ ಕೂಡ ಒದಗಿಸಿದ್ರು. ಜಗನ್ನಾಥ ಮತ್ತೆ ಅವನ ಪರಿಶುದ್ಧ ಭಕ್ತರು ಆದ ಶ್ರೀಲ ಪ್ರಭುಪಾದರು ಮೆಲ್ಬರ್ನಿನ ಆ ಮುಖ್ಯ ಬೀದಿಗಳಲ್ಲಿ ರಥಯಾತ್ರೆ ಮಾಡುವವರಿದ್ರು. ಆ ಪತ್ರಿಕಾ ವರದಿಗಳ ಕುರಿತು ಪ್ರಭುಪಾದರ ಅಭಿಪ್ರಾಯ ಇಲ್ಲಿ ಹೀಗಿತ್ತು: ಗೌರವದಿಂದಲೂ ಅಗೌರವದಿಂದಲೂ ಒಟ್ಟಿನಲ್ಲಿ ಪತ್ರಿಕೆಗಳು ಹರೇ ಕೃಷ್ಣ ಎಂಬ ಪುಣ್ಯನಾಮವನ್ನು ಪ್ರಕಟಿಸಿದ್ರು ಸಾಕು, ಅದರಿಂದ ಓದುಗರಿಗೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ. ಅಮೋಘ. ಅವನು ನಗರಸಭೆಯ ಬಳಿ ನಗರ ಚೌಕದಲ್ಲಿ ಪ್ರಭುಪಾದರು ಜಗನ್ನಾಥನನ್ನು ಎದುರುಗೊಂಡರು. ರಥದ ಮೇಲೆ ವ್ಯಾಸಾಸನ ಇತ್ತು, ಆದ್ರೆ ಪ್ರಭುಪಾದರು ಅದರ ಮೇಲೆ ಕುಳಿತುಕೊಳ್ಳಿಲ್ಲ. ಬದಲಾಗಿ ರಥಗಳ ಮತ್ತು ಚೈತನ್ಯ ಮಹಾಪ್ರಭುಗಳ ವಿಗ್ರಹದ ಮುಂದೆ
ಅವರು ಕಾಲ್ನಡಿಗೆಯಲ್ಲೇ ಬಂದ್ರು. ಪ್ರಭುಪಾದರು ಹೊಂಬಣ್ಣದ ಹೊಣ್ಣೆಯ ಟೊಪ್ಪಿ, ಮಾಸಲುಗೆಂಪು ಬಣ್ಣದ ಮಚ್ಚುಗತ್ತಿನ ಜರ್ಸಿ ಮತ್ತು ಮಿರುಗುವ ಕಾವಿ ಬಣ್ಣದ ರೇಷ್ಮೆಯ ಧೋತಿ ಮತ್ತೆ ಕುರ್ತಾ ಅದನ್ನು ಧರಿಸಿದ್ರು. ಅವರ ಹೆಗಲ ಮೇಲೆ ಒಂದು ಬಿಳಿ ರೇಷ್ಮೆ ಚಾದರವಿತ್ತು. ವಿವಿಧ ವರ್ಣಗಳ ಹೂಮಾಲೆಯನ್ನು ಕೂಡ ಹಾಕಿದ್ರು ಅವರು. ಮೆಲ್ಬರ್ನ್ನಲ್ಲಿ ಚಳಿಗಾಲ ಆಗ. ಪ್ರಭುಪಾದರು ತಮ್ಮ ಕೈಗಳನ್ನು ಈಗ ಮೇಲೆತ್ತಿ ಕೀರ್ತನೆ ಮಾಡುತ್ತಾ ನರ್ತಿಸ್ತಾರೆ. ನಮ್ಮಲ್ಲಿ 11 ಹೊಸ ಮೃದಂಗಗಳು ಕೂಡ ಇದ್ದವು. 100 ಮಂದಿ ನಾಗರಿಗಳನ್ನು ಎಲ್ಲ ನುಡಿಸ್ತಿದ್ರು. ಪ್ರಭುಪಾದರನ್ನು ಎಲ್ಲರೂ ಸುತ್ತುವರಿದಿದ್ರು. ಬಾಜಾ ಭಜಂತ್ರಿಗಳೊಂದಿಗೆ ಪ್ರಭುಪಾದರ ಜೊತೆಯಲ್ಲಿ ನಗರದ ಮೂಲಕ ಕೀರ್ತನೆ ಮಾಡುತ್ತಾ ಮೆರವಣಿಗೆ ಹೊರಗುವುದು ದಿವ್ಯ ಆನಂದದ ಅನುಭವ ಆಗಿತ್ತು. ಪ್ರಭುಪಾದರು ದಿವ್ಯ ಶಕ್ತಿಯಿಂದ ಸ್ವಾನ್ಸನ್ ಬೀದಿ ಉದ್ದಕ್ಕೂ ನಡೆದು ಹೋಗಿ ನಗರದ ಮನವನ್ನು ಗೆದ್ರವರು. ಸಭಾಪತಿ: ಹವಾಗುಣದ ಮಟ್ಟಿಗೆ ಹೇಳುವುದಾದ್ರೆ ಅದೇನು ಅಂತಹ ಹಿತಕರವಾದ ದಿನವಾಗಿರ್ಲಿಲ್ಲ ಅದು. ಪ್ರಭುಪಾದರು ರಥವನ್ನು ಸ್ವಾನ್ಸನ್ ಬೀದಿ ಮತ್ತೆ ಬರ್ಕ್ ಬೀದಿಗಳಲ್ಲಿ ಆ ಮೂಲೆಯಲ್ಲಿ ಅವರು ಎದುರುಗೊಂಡ್ರು. ಅಲ್ಲಿಂದಾಚೆಗೆ ರಥಯಾತ್ರೆದ ಮುಂದಾಳತ್ವವನ್ನು ವಹಿಸಿದ್ರು. ಸುಮಾರು 2 ಮೈಲಿ ನಡೆದ್ರು. ಭಕ್ತರು 3 ಗುಂಪುಗಳಲ್ಲಿ ಕೀರ್ತನೆ ಮಾಡ್ತಿದ್ರು. ಪ್ರಭುಪಾದರು ಎಲ್ಲರೂ ಒಟ್ಟಾಗಿ ಅವರನ್ನು ಸುತ್ತುವರಿತಿದ್ರು. ಅವರು ಮೆರವಣಿಗೆಯ ಮುಂದಾಳುತನ ಅವರೇ ವಹಿಸಿದ್ರು. ಹಿಂದೆ 14 ಅಡಿ ಎತ್ತರದ ಚೈತನ್ಯ ಮಹಾಪ್ರಭುಗಳ ಮೂರ್ತಿ ಇತ್ತು. ಆದ್ರೆ ಅದರ ಹಿಂದೆ ಪುನಃ 3 ರಥಗಳು ಬರ್ತಿದ್ದವು. ಹಾಗಾಗಿ ಪ್ರಭುಪಾದರು ನಿಂತು ಹಿಂದಕ್ಕೆ ತಿರುಗಿ ಚೈತನ್ಯ ಪ್ರಭುಗಳ ಮೂರ್ತಿಯನ್ನು ದಿಟ್ಟಿಸಿ ನೋಡ್ತಾ ಇದ್ರು. 1-2 ನಿಮಿಷಗಳ ಬಳಿಕ ಅವರು ಪುನಃ ಮುಂದಕ್ಕೆ ತಿರುಗಿ ಮೆರವಣಿಗೆಯನ್ನು ಮುನ್ನಡೆಸ್ತಿದ್ರು. ಅದು ಎಂತಹ ಆನಂದ ಉದ್ವೇಗ ಅಂತ ಹೇಳಿ ಆ ಅನುಭವ ಹೇಗಿತ್ತೆ ಅಂದ್ರೆ, ಪ್ರಭುಪಾದರು ಮೆಲ್ಬರ್ನ್ ಮತ್ತು ಆಸ್ಟ್ರೇಲಿಯಾಗಳನ್ನು ಗೆದ್ದು ವಶಪಡಿಸಿಕೊಳ್ಳುವಂತ ಹಾಗೆ ಭಾಸ ಆಯ್ತಂತೆ. ಗೌರವ ಗೋಪಾಲ ಅವರು ಡ್ರಮ್ ಅನ್ನು ನುಡಿಸುತ್ತಾ ಸಮಾರಂಭ ಉದ್ದಕ್ಕೂ ಪ್ರಭುಪಾದರ ಪಕ್ಕದಲ್ಲೇ ಇದ್ರು. ದಾರಿಯುದ್ದಕ್ಕೂ ಒಂದೇ ಹಾಡನ್ನು ಹಾಡಲು ಬಯಸಿದ್ರು. ಅವರು ತಮ್ಮ ಕೈಗಳನ್ನು ಮೇಲೆತ್ತಿ ನರ್ತಿಸ್ತಿದ್ರು. ವೈಕುಂಠನಾಥ ರಥಯಾತ್ರೆ ಮುನ್ನಡೀತಾ ಇತ್ತು. ಪ್ರಭುಪಾದರು ನಡೆದು ಬರ್ತಿದ್ರು. ಒಂದು ಹಂತದಲ್ಲಿ ಅವರು ಹೇಳ್ತಾರೆ ಇವರಿಗೆ, ವೈಕುಂಠನಾಥನಿಗೆ, ಕೊಂಚ ನೀರು ತಂದು ಕೊಡು, ನಾನು ಕಕ್ಕಾವಿಕ್ಕಿಯಾದೆ, ಏಕೆಂದರೆ ಅಲ್ಲೆಲ್ಲೂ ನೀರಿರ್ಲಿಲ್ಲ. ನಾನು ಕೃಷ್ಣನ ಮೇಲೆ ಭಾರ ಹಾಕಿ ಸಾಧ್ಯವಾದಷ್ಟು ವೇಗವಾಗಿ ಓಡುತ್ತಾ ಒಂದು ಮನೆಗೆ ಹೋಗಿ ನೀರಿಗಾಗಿ ಕೇಳಿದೆ, ಅವರು ಕೊಟ್ರು. ಆಗ ಶ್ರೀಲ ಪ್ರಭುಪಾದರ ಬಳಿಗೆ ಮತ್ತೆ ಓಡಿ ಬಂದು ಆ ನಡುವೆ ಸಣ್ಣಗೆ ಮಳೆ ಬಂತು. ಒಂದು ದೊಡ್ಡ ಕಾಮನ ಬಿಲ್ಲು ಕೂಡ ಕಾಣಿಸಿತಂತೆ. ಅದು ಅತ್ಯಂತ ಸ್ಪಷ್ಟವಾಗಿ ಇತ್ತು. ಅದರ ಒಂದು ತುದಿಯು ರಥಯಾತ್ರೆಯ ಕೊನೆಗೊಳ್ಳುವ ಜಾಗದಲ್ಲಿ ಒಂದು ಭಾರೀ ಕಟ್ಟಡವನ್ನದು ಮುಟ್ಟಿದಂತೆ ಇತ್ತು. ಹರಿಸೌರಿ ಪ್ರದರ್ಶನದ ಕಟ್ಟಡಗಳು ಎಂಬ ಬೃಹತ್ ಪ್ರದೇಶದಲ್ಲಿ 80 ಅಡಿ ಎತ್ತರದ ಮೇಲ್ಛಾವಣಿಯ ಒಂದು ಭಾಗವನ್ನು ಬಾಡಿಗೆ ಪಡೆದಿದ್ದವು. ರಥದ ಗೋಪುರಗಳನ್ನು ಇಳಿಸಿ ರಥಗಳನ್ನು ಆ ಜಾಗಕ್ಕೆ ತರಲಾಯಿತು. ಅನಂತರ ಮತ್ತೆ ಗೋಪುರಗಳನ್ನು ಏರಿಸಲಾಯಿತು. ಹೀಗೆ ಅಲ್ಲಿ 3 ರಥಗಳನ್ನು ಕೂಡ ಒಳಗೆ ತಂದ್ರು. ಬಳಿಕ ಶ್ರೀಲ ಪ್ರಭುಪಾದರು ಅಲ್ಲಿಗೆ ಹೋಗ್ತಾರೆ. ಎಲ್ಲರೂ ಕುಳಿತಾರೆ. ಸುಮಾರು 1,000 ಜನ ಇದ್ರು. ಶ್ರೀಲ ಪ್ರಭುಪಾದರು ರಥದ ಮೇಲಿದ್ದ ವ್ಯಾಸಾಸನದಲ್ಲಿ ಕುಳಿತು ಅಲ್ಲಿಂದಲೇ ಪ್ರವಚನ ಮಾಡ್ತಾರೆ. ಸಭಾಪತಿ: ಒಂದು ಚಳಿಯ ಕಷ್ಟದ ದಿನ. ಆಗ ಪ್ರದರ್ಶನದ ಆ ಕಟ್ಟಡದಲ್ಲಿ 1,000 ಜನ ಸೇರಿದ್ದಾರೆ. ಪ್ರಭುಪಾದರು ಪ್ರವಚನ ಅಲ್ಲಿ ಚಿಕ್ಕದಾಗಿತ್ತು. ಚೈತನ್ಯ ಮಹಾಪ್ರಭುಗಳ ಆ ಸಂಕೀರ್ತನ ಆಂದೋಲನಕ್ಕೆ ಸೇರಿಕೊಂಡ ಪ್ರತಿಯೊಬ್ಬರಿಗೂ ಕೂಡ ಅವರು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಜಗನ್ನಾಥನನ್ನು ನೋಡಲು ಮತ್ತು ರಥಯಾತ್ರೆಯಲ್ಲಿ ಭಾಗವಹಿಸಲು ಬಂದ ಎಲ್ಲರನ್ನು ಕೂಡ ಅವರು ಪ್ರಶಂಸಿಸ್ತಾರೆ. ಎಲ್ಲಾ ಗಾಯನ ಮತ್ತು ನರ್ತನಗಳಿಗೆ ವಾಸ್ತವವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಕಾರಣ ಅಂತ ಹೇಳ್ತಾರೆ ಅವರು. ಮೆಲ್ಬರ್ನ್ನ ವಾರ್ತಾ ಪತ್ರಿಕೆಗಳು ನಿರೀಕ್ಷೆಯಂತೆ ರಥಯಾತ್ರೆಯ ಬಗ್ಗೆ ವರದಿ ಮಾಡಿದವು. ತಾಳ ಕೀರ್ತನೆಗಳಿಗೆ ಮೀಸಲಾದ ಒಂದು ದಿನ, ಸ್ವಾಮಿಯನ್ನು ಮೀರಿಸಿದ ರಥಗಳು ಎಂದು ಒಂದು ಪತ್ರಿಕೆ ಹೀಗೆ ವರದಿ ಮಾಡಿತು. ಕೃಷ್ಣನಿಂದ ನೀವು ಗಾಬರಿಕೊಳ್ಬೇಡಿ, ಪಾದ್ರಿಗಳ ಉವಾಚ ಅಂತೇಳಿ. ನಿನ್ನೆ ಸ್ಕಾಟ್ಸ್ ಚರ್ಚಿನಲ್ಲಿ ರೆವರೆಂಡ್ ಗಾರ್ಡನ್ ಪಾವೆಲ್ ಹೇಳಿದ್ರು, ಮೆಲ್ಬರ್ನ್ನ ಬೀದಿಗಳಲ್ಲಿ ಹರೇ ಕೃಷ್ಣ ಯುವಜನರನ್ನು ಕಂಡು ಆಸ್ಟ್ರೇಲಿಯನರು ಗಾಬರಿಕೊಳ್ಬೇಕಾಗಿಲ್ಲ ಅಥವಾ ಅವರನ್ನು ಗೇಲಿ ಮಾಡ್ಬೇಕು ಅಂತೇಳಿ ಏನಿಲ್ಲ. ಆಧುನಿಕ ಯುವಜನರು ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು ಮತ್ತೆ ಪರಂಪರಾಗತ ಸದ್ಗುಣಗಳ ಕಡೆಗೆ ತುಯ್ಯುತ್ತಿರುವುದಕ್ಕಾಗಿ ಲೋಲೋಕದ ಹಿತವು ಬಹುಶಃ ಅದೊಂದು ಸಂಕೇತ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗುವಂತಹ ಒಂದು ಕುತೂಹಲ. ಅತಿಯಾದ ಭೌತಿಕತೆ ವಿರುದ್ಧ ಭಕ್ತರ ಪ್ರತಿಕ್ರಿಯೆಯನ್ನು ಹೊಗಳಿ ಲೇಖನವು ರಥಯಾತ್ರೆಯ ಮೆರವಣಿಗೆಯ ಆ ಘಟನೆಗಳನ್ನು ವರದಿ ಮಾಡ್ತದೆ. ಈಗ ಮೆಲ್ಬರ್ನ್ನಲ್ಲಿ ಆಂಗ್ಲಿಕನ್ ಚರ್ಚಿನ ಮುಖ್ಯ ಬಿಷಪ್ ರೆವರೆಂಡ್ ಪಾವೆಲ್
ಅವರು ಶೀಲ ಪ್ರಭುಪಾದರನ್ನು ಭೇಟಿಯಾದ್ರು. ಇದರ ಪರಿಣಾಮವಾಗಿ ಭಾನುವಾರ ಅವರ ಧರ್ಮ ಉಪದೇಶ ಆಗ್ತದಲ್ಲ, ಆ ವೇಳೆಯಲ್ಲಿ ಅವರು ಹರೇ ಕೃಷ್ಣರ ಬಗ್ಗೆ ಗಾಬರಿಕೊಳ್ಳಬೇಕಾಗಿಲ್ಲ ಅಂತ ಹೇಳ್ತಾರೆ. ಬಿಸಪ್ ಅವರ ಮಾತುಗಳು ತುಂಬಾ ಗಣನೀಯವಾಗಿದೆ ಅಂತ ಹೇಳಿ ಪ್ರಭುಪಾದರು ಅದನ್ನು ಅಂಗೀಕರಿಸ್ತಾರೆ. ಮೆಲ್ಬರ್ನಿನಲ್ಲಿ ಒಂದು ವಾರದ ಅವಧಿಯಲ್ಲಿ ಪ್ರಭುಪಾದರು ಆ ಪುರಭವನದಲ್ಲಿ ಬಹು ದೊಡ್ಡ ಒಂದು ಕಾರ್ಯಕ್ರಮವನ್ನು ಅದರಲ್ಲಿ ಭಾಗವಹಿಸ್ತಾರೆ. ಅಲ್ಲಿ 1,000 ಜನ ಚೈತನ್ಯ ಮಹಾಪ್ರಭುಗಳ ವಿಗ್ರಹದ ಸುತ್ತ ವರ್ತುಲಾಕಾರದಲ್ಲಿ ನರ್ತಿಸ್ತಾರೆ. ಪ್ರಭುಪಾದರು ಸ್ಫೂರ್ತಿಯಿಂದ ಅಲ್ಲೊಂದು ದೀರ್ಘವಾದ ದಿವ್ಯೋನ್ಮಾದದ ಕೀರ್ತನೆ ಕೂಡ ನಡೆಯುತ್ತದೆ. ಹಾಗೆಯೇ ಪ್ರಭುಪಾದರು ಅಲ್ಲಿ ಫ್ರಾನ್ಸಿನ ಧರ್ಮ ಶಿಕ್ಷಣ ಶಾಲೆಯಾದ ಸಂತ ಪಾಸ್ಕಲ್ನ ಶಿಕ್ಷಣ ಕಾಲೇಜಿಗೂ ಕೂಡ ಭೇಟಿ ನೀಡ್ತಾರೆ. ಅಲ್ಲಿನ ಸನ್ಯಾಸಿಗಳು ಕೂಡ ಪ್ರಭುಪಾದರನ್ನು ತುಂಬಾ ಆದರದಿಂದ ಬರಮಾಡಿಸಿಕೊಳ್ತಾರೆ. ನಂತರ ಬೋಧಕರು ವಿದ್ಯಾರ್ಥಿಗಳು ಕೂಡ ಬುದ್ಧಿವಂತಿಕೆಯ ತಾತ್ವಿಕ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಅವರಲ್ಲೊಬ್ಬನು ತಮ್ಮ ಮತಸ್ಥಾಪಕರಾದ ಅಸಿಸಿಯ ಸಾಂತಾ ಫ್ರಾನ್ಸಿಸ್ ಅವರ ಬಗ್ಗೆ ಪ್ರಭುಪಾದರ ಅಭಿಪ್ರಾಯ ಏನು ಅಂತ ಹೇಳಿ ಕೇಳ್ತಾನೆ. ವಿಶ್ವದಲ್ಲಿನ ಪ್ರತಿಯೊಂದು ದೇವರೊಂದಿಗೆ ಸಂಬಂಧ ಹೊಂದಿದೆ ಎಂಬುದಾಗಿ ಗ್ರಹಿಸುವ ಸಂತ ಫ್ರಾನ್ಸಿಸ್ ವೃಕ್ಷ ಸೋದರ ಮತ್ತೆ ಪಕ್ಷಿ ಸೋದರ ಎಂದು ಪ್ರಕೃತಿಯ ಪ್ರತಿಯೊಂದು ಸೃಷ್ಟಿಯನ್ನು ಪ್ರೀತಿಯಿಂದ ಸಂಬೋಧಿಸುತ್ತಿದ್ದ ಅಂತ ಆ ಬಗ್ಗೆ ಆ ಸನ್ಯಾಸಿಯು ಸಂಕ್ಷಿಪ್ತವಾಗಿ ವರ್ಣಿಸಿದನು. ಅಲ್ಲಿ ಸಾಂತ ಫ್ರಾನ್ಸಿಸ್ ಅವರ ಜೀವನದ ದೃಷ್ಟಿಯು ಪ್ರಥಮ ದರ್ಜೆಯ ದೈವ ಪ್ರಜ್ಞೆ ಎಂದು ಪ್ರಭುಪಾದರು ಅಲ್ಲಿ ಉತ್ತರ ಕೊಡ್ತಾರೆ. ಅದೇ ಸಂಜೆ ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ಆಸ್ಟ್ರೇಲಿಯಾದ ರೋಮನ್ ಕ್ಯಾಥಲಿಕ್ ಚರ್ಚಿನ ವಿಕಾರ್ ಜನರಲ್ ರೆವರೆಂಡ್ J.A. ಕೆಲ್ಲಿ ಅವರನ್ನು ಭೇಟಿಯಾಗ್ತಾರೆ. ನಂತರ ಅಂದು ಬೆಳಿಗ್ಗೆ ಅವರು ಸಂತ ಪ್ಯಾಸ್ಕಲ್ನ ಕಾಲೇಜಿನಲ್ಲಿ ತಾವು ಮಾಡಿದ ಉಪನ್ಯಾಸದ ಧ್ವನಿ ಮುದ್ರಣವನ್ನು ಪ್ರಭುಪಾದರು ವಿಕಾರ್ ಅವರಿಗೆ ಕೇಳಿಸ್ತಾರೆ. ಆ ನಂತರ ಆ ಗೌರವಾನ್ವಿತರು ತಮ್ಮ ಧಾರ್ಮಿಕ ನಿಯತಕಾಲಿಕ ಆ ಪತ್ರಿಕೆಗಳನ್ನು ಅಚ್ಚು ಮಾಡ್ಬೇಕು. ಆ ಪ್ರಭುಪಾದರಿಗೆ ಒಂದು ಅಚ್ಚು ಮಾಡ್ಲಿಕ್ಕೋಸ್ಕರ ಅವ್ರು ಪ್ರಭುಪಾದರಿಗೆ ಒಂದಿಗೆ ಒಂದು ಫೋಟೋ ತೆಗಿತಾರೆ. ಪತ್ರಿಕಾ ವರದಿಗಳು ಕೂಡ ಅಲ್ಲಿ ಶುರುವಾಗ್ತದೆ. ಸ್ವಾಮಿಯವರಿಂದ ಐಕ್ಯತಾ ಸಂದೇಶದ ಪ್ರಸಾರ ಅಂತೇಳಿ. ಸಾಮಾನ್ಯವಾಗಿ ಪ್ರಶಾಂತವಾಗಿರುವ ಆ ರೋಮನ್ ಕ್ಯಾಥಲಿಕ್ ಯಾತ್ರ ದೈವಜ್ಞಾನ ಒಕ್ಕೂಟದ ಮಠ ಮಂದಿರಗಳು ಕೂಡ ನಿನ್ನೆ ಹರೇ ಕೃಷ್ಣ ಕೀರ್ತನೆಯನ್ನು ಪ್ರತಿಧ್ವನಿಸಿದವು. ದೇವರನ್ನು ಪ್ರೀತಿಸುವವನು ಹಾಗೂ ದೇವರಿಗೆ ಸೇವೆ ಸಲ್ಲಿಸುವವನು ಯಾವ ಧರ್ಮಕ್ಕೆ ಸೇರಿದ್ರು ಕೂಡ ಒಂದೇ ಅಂತ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ಹೇಳ್ತಾರೆ. ಹಾಗೆಯೇ ಪ್ರಾಪಂಚಿಕತೆ ಎಂಬ ಆ ರೋಗದಿಂದ ನಾವು ಮುಕ್ತರಾಗದಿದ್ದರೆ ಕೊರತೆಯು ನಮಗೆ ತಪ್ಪುದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಚರ್ಚೆಯ ಬಳಿಕ ಅನೇಕ ವಿಚಾರಗಳಲ್ಲಿ ಒಮ್ಮತ ಕಂಡು ಬರ್ತದೆ. ಫ್ರಾನ್ಸಿಸ್ಕನ ಆ ಧರ್ಮ ಶಿಕ್ಷಣ ಶಾಲೆಯ ವಿದ್ಯಾರ್ಥಿ ಪ್ರತಿನಿಧಿಗಳ ಸಮಿತಿಯ ಅಧ್ಯಕ್ಷನು ಆದ 25 ವರ್ಷ ವಯಸ್ಸಿನ ಅವನು ಕೂಡ ಆದ ಪ್ಯಾಟ್ರಿಕ್ ಮೆಕ್ಲ್ಯೂರ್ ಅವನು ಹೇಳ್ತಾರೆ, ಮುಖ್ಯವಾಗಿ ಭೌತಿಕತೆಯನ್ನು ತಿರಸ್ಕರಿಸುವ ಅಗತ್ಯದ ಬಗ್ಗೆ ತಮ್ಮ ಒಪ್ಪಿಗೆ ಇದೆ ಅಂತ ಹೇಳಿ ಅವನು ತಿಳಿಸ್ತಾನೆ. ಈ ಔನಪಚಾರಿಕ ಸಭೆ ಅದು ಚರ್ಚೆಯ ಮುಕ್ತ ಮನಸ್ಸು ಮತ್ತೆ ಪರಧರ್ಮ ಸಹಿಷ್ಣುತೆಗಳನ್ನು ಅದು ಪ್ರತಿಬಿಂಬಿಸ್ತದೆ ಎಂದು ಅವನು ಅಭಿಪ್ರಾಯಪಟ್ಟನು. ಹರೇ ಕೃಷ್ಣ ಪಂಥಕ್ಕೆ ಸಂಬಂಧಿಸಿದಂತೆ ನಮಗೆ ಹೇಳಬೇಕಾದದ್ದು ಏನು ಅವರಲ್ಲಿ ಇದೆ ಎಂದು ಅವನು ಒಪ್ಪಿಕೊಂಡನು. ಜುಲೈ 1 ಅಲ್ಲಿ ಮೆಲ್ಬರ್ನಿನಿಂದ ಪ್ರಭುಪಾದರು ವೃಂದಾವನದಲ್ಲಿದ್ದ ಗುರುದಾಸನಿಗೆ ಒಂದು ಪತ್ರ ಬರೆಸಿದ್ರು. ಕೃಷ್ಣ ಬಲರಾಮ ಮಂದಿರದ ಆರಂಭೋತ್ಸವದ ನಿಗದಿತ ದಿನಾಂಕಕ್ಕೆ ಇನ್ನೂ 6 ವಾರಗಳು ಉಳಿದು ಇರಲಿಲ್ಲ. ಆದ್ರೆ ವೃಂದಾವನದಿಂದ ಶೀಲ ಪ್ರಭುಪಾದರಿಗೆ ಕ್ರಮಬದ್ಧವಾಗಿ ವರದಿಗಳು ಕೂಡ ಬಂದಿರಲಿಲ್ಲ. ವೈಭವೋಪೇತವಾದ ಈ ಸಮಾರಂಭಕ್ಕೆ ಎಲ್ಲವೂ ಸರಿಯಾದ ವೇಳೆಯಲ್ಲಿ ಸಿದ್ಧವಾಗಿರ್ಬೇಕು ಅಂತ ಹೇಳಿ ಪ್ರಭುಪಾದರಿಗೆ ಅದೇ ಒಂದು ಚಿಂತೆ. ಇಲ್ಲಿ ಅವರು ಕಾಗದವನ್ನು ಬರೀತಾರೆ, ನನ್ನ ಪ್ರೀತಿಯ ಗುರುದಾಸ, ನನ್ನ ಆಶೀರ್ವಾದಗಳನ್ನು ನೀನು ಸ್ವೀಕರಿಸು. ಆಸ್ಟ್ರೇಲಿಯಾದಲ್ಲಿ ನನ್ನ ಕೊನೆಯ 2 ದಿನಗಳನ್ನು ನಾನು ಕಳೆಯುತ್ತಿದ್ದೇನೆ. ಇಲ್ಲಿಂದ ಅಮೆರಿಕಕ್ಕೆ ಹೋಗಲಿದ್ದೇನೆ. ಈ ನಡುವೆ ವೃಂದಾವನದ ಜನ್ಮಾಷ್ಟಮಿಯ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ನಿನಗೆ ಕೆಲವು ಸಲಹೆ ಸೂಚನೆಗಳನ್ನು ಕೂಡ ಕೊಡಲು ಬಯಸ್ತೇನೆ ಅಂತೇಳಿ. ಮುಖ್ಯ ವಿಷಯವೇನೆಂದ್ರೆ ಸಮಾರಂಭವನ್ನು ನಮ್ಮ ಜನರೇ ನಡೆಸಬೇಕು. ನಮ್ಮನ್ನು ಕೀಳಾಗಿ ಕಾಣುವ, ನಮ್ಮೊಂದಿಗೆ ಊಟವನ್ನು ಮಾಡದ ವ್ಯಕ್ತಿಗಳ ಮೇಲೆ ನಾವು ಅವಲಂಬಿಸಬಾರದು ಅಂತ ಹೇಳಿ, ಮತ್ತೆ ಅವರ ಸಹಾಯವನ್ನು ಕೂಡ ನಾವು ಬೇಡಬಾರದು. ಜಗತ್ತಿನಾದ್ಯಂತ ಆ ಪ್ಯಾರಿಸ್, ನ್ಯೂಯಾರ್ಕ್, ಆಸ್ಟ್ರೇಲಿಯಾ ಮುಂತಾದ ಕಡೆ ನಮ್ಮ ಯುವತಿಯವರು ವಿಗ್ರಹ ಆರಾಧನೆಯನ್ನು ಸೊಗಸಾಗಿ ಮಾಡ್ತಾ ಇದ್ದಾರೆ ಮತ್ತು ಅವರ ಪೂಜಾ ವಿಧಿಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಅದರಿಂದ ವೃಂದಾವನದ ಸಮಾರಂಭವನ್ನು ನೆರವೇರಿಸಲು ನಾವು ಒಬ್ಬ ಭಾರತೀಯ ಗೋಸ್ವಾಮಿಯ ಮೇಲೆ ಅವಲಂಬಿಸಬೇಕಾದ ಅಗತ್ಯ ನನಗೆ ಕಾಣುವುದಿಲ್ಲ. ಇದನ್ನು ನೀನು ಅರ್ಥ ಮಾಡಿಕೊಳ್ಳು, ಮನದಟ್ಟು ಮಾಡಿಕೊ ಅಂತ ಹೇಳಿ ಅವರು ಆಹ್ವಾನಿತ ಅತಿಥಿಗಳಾಗಿ ಬರಲಿ, ಆದರೆ ಸಮಾರಂಭದ ಎಲ್ಲಾ ಧಾರ್ಮಿಕ ವಿಧಿಗಳನ್ನೆಲ್ಲ ನಾವೇ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಹರ್ಗೋವಿಂದ ನಾಟಕ ತಂಡ ಮತ್ತು ತಮ್ಮದೇ ನಾಟಕ ತಂಡಗಳಿಂದ ಪ್ರದರ್ಶನಗಳನ್ನು ಕೂಡ ನೀನು ಏರ್ಪಡಿಸಬಹುದು. ಬಂದವರಿಗೆಲ್ಲ ಇಡೀ ದಿನ ಹಂಚಲು ಪ್ರಸಾದ ಸಮೃದ್ಧವಾಗಿರ್ಬೇಕು.
ಆಮೇಲೆ ಅಡಿಗೆ ನಿರಂತರವಾಗಿ ನಡೀತಿರ್ಬೇಕು. ಸಾಕಷ್ಟು ಅಕ್ಕಿ ಹಿಟ್ಟು ಮತ್ತೆ ನುತ್ತು ತುಪ್ಪವನ್ನು ಕೂಡ ದಾಸ್ತಾನು ಮಾಡಬೇಕು. ಆ ಜೀವ ಸದಸ್ಯರನ್ನೆಲ್ಲ ಆಹ್ವಾನಿಸಿ ವಿಶೇಷ ಆದರಣೆಯನ್ನು ನೀಡಬೇಕು. ನಮ್ಮ ವ್ಯವಹಾರಗಳನ್ನು ನಾವೇ ಮಾಡಬೇಕು. ಅವರು ಬಂದ್ರೆ ಒಳ್ಳೆಯದು, ಬಾರದಿದ್ರೆ ನಾವೇ ಅದನ್ನೆಲ್ಲ ಮಾಡೋಣ. ನಮ್ಮ ಕಡೆಯಿಂದ ಎಲ್ಲವೂ ಕೂಡ ಸಾಂಗೋಪವಾಗಿ ನಡಿಬೇಕು ಅಂತ ಹೇಳ್ತಾರೆ. ಮಥುರಾ ಮತ್ತೆ ವೃಂದಾವನದ ಎಲ್ಲಾ ದೊಡ್ಡ ಅಧಿಕಾರಿಗಳನ್ನು ಕೂಡ ಆಹ್ವಾನಿಸಬೇಕು. ಹಾಗೆಯೇ ಅಲ್ಲಿ ಗೋಸ್ವಾಮಿಗಳನ್ನು ಮತ್ತು ದೈವ ಸಹೋದರರನ್ನು ಕೂಡ ಮತ್ತೆ ಸ್ಥಳೀಯ ಮಾರವಾಡಿಗಳನ್ನು ಪರ್ತಕ್ ಅವರನ್ನು ಸಹ ಆಹ್ವಾನಿಸಬೇಕು. ಒಂದು ಸಾರ್ವಜನಿಕ ಆಹ್ವಾನ ಪತ್ರಿಕೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನಿಸೋಣ. ವೃಂದಾವನದ ಎಲ್ಲಾ ನಿವಾಸಿಗಳನ್ನು ದೇವರ ದರ್ಶನಕ್ಕೆ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಆಹ್ವಾನಿಸಲೇಬೇಕು. ಬಿರ್ಲಾ ಮತ್ತಾದ ಆದರಣೀಯ ಸಂದರ್ಶಕರಿಗೆ ಕೂಡ ಅಜೀವ ಸದಸ್ಯರಿಗೆ ಕೂಡ ವಿಶೇಷ ವ್ಯವಸ್ಥೆಗಳು ಇರಬೇಕು. ಹಣದ ಬಗ್ಗೆ ಚಿಂತಿಸಬೇಡ. ವ್ಯವಸ್ಥೆಗಳು ಅತ್ಯುತ್ತಮ ಮಟ್ಟದಲ್ಲಿ ಇರಲಿ. ಖರ್ಚಿಗಾಗಿ ಹಣದ ವ್ಯವಸ್ಥೆಯನ್ನು ಕೃಷ್ಣನ್ ನೋಡಿಕೊಳ್ತಾನೆ. ಆದ್ರಿಂದ ಎಲ್ಲವೂ ಕೂಡ ಭರ್ಜರಿಯಾಗಿ ಇರ್ಲಿ. ಭರ್ಜರಿ ಅಂದ್ರೆ ಪ್ರಸಾದ ವಿನಿಯೋಗಕ್ಕೆ ಸಾಕಷ್ಟು ದಾಸ್ತಾನು ಇರ್ಬೇಕು ಅಂತ ಹೇಳಿ ಹೇಳ್ತಾರೆ. ದೇವಾಲಯವನ್ನು ಭರ್ಜರಿಯಾಗಿ ಅಲಂಕರಿಸಬೇಕು ಅಂತ ಅರ್ಥ. ವಿಗ್ರಹಗಳಿಗೆ ವಸ್ತ್ರಭೂಷಣ, ಒಳಾಂಗಣದ ಅಲಂಕಾರ ಇತ್ಯಾದಿಗಳನ್ನು ಯಮುನಾ, ಮದಿರಾ ಮತ್ತೆ ಜಯತೀರ್ಥ ಅವರು ನೋಡಿಕೊಳ್ಳಿ. ಅವರು ಇದರಲ್ಲೆಲ್ಲ ನುರಿತವರಾಗಿದ್ದಾರೆ. ಶಾಸ್ತ್ರ ವಿಧಿಗಳನ್ನು ಪ್ರದ್ಯುಮ್ನ ನೋಡಿಕೊಳ್ಳಲಿ ಅಂತ ಹೇಳ್ತಾರೆ. ಕರ್ನಾಪುರದ ಶ್ರೀ ಜಯಪೂರ್ಣ ನನ್ನನ್ನು ಕಾಣಲಿಕ್ಕೆ ಬಂದಿದ್ದಾರೆ. ಅದರಿಂದ ಅವರನ್ನು ಕೂಡ ಆಹ್ವಾನಿಸ್ಬೇಕು. ಸ್ಥಳೀಯ ಆಶ್ರಮಗಳನ್ನು ಮತ್ತು ಸನ್ಯಾಸಿಗಳನ್ನೆಲ್ಲ ಆಹ್ವಾನಿಸ್ಬೇಕು. ಪ್ರಣವನ ಸುದ್ದಿ ಇಲ್ಲ. ನಾನು ಅವನಿಗೆ ತಂತಿ ಕಳಿಸಿದೆ, ಆದ್ರೆ ಉತ್ತರ ಇಲ್ಲ ಅಂತ ಹೇಳ್ತಾರೆ. ನೀವೆಲ್ಲರೂ ಒಟ್ಟುಗೂಡಿ ಇಡೀ ಸಮಾರಂಭವನ್ನು ನಿರ್ವಹಿಸಬೇಕು. ನಿಮ್ಮಲ್ಲೇ ನೀವು ಕಿತ್ತಾಡ್ಕೊಳ್ಬೇಡಿ. ಅದೊಂದೇ ನನ್ಗೆ ಇರುವ ಆತಂಕ. ಜುಲೈ 25ರ ವೇಳೆಗೆ ವೃಂದಾವನಕ್ಕೆ ಹೊರಟು ಬರ್ತೇನೆ. ಈ ನಡುವೆ ನನ್ನ ಲಾಸ್ ಏಂಜಲೀಸ್ ವಿಳಾಸಕ್ಕೆ ಉತ್ತರಿಸು ಅಂತ ಹೇಳಿ ಸದಾ ನಿನ್ನ ಶ್ರೇಯೋಭಿಲಾಸಿ AC ಭಕ್ತಿ ವೇದಾಂತ ಸ್ವಾಮಿ ಅಂತ ಹೇಳಿ ಒಂದು ಕಾಗದ ಬರೀತಾರೆ. ಸಮಾರಂಭದ ಬಗ್ಗೆ ಗುರುದಾಸನಿಗೆ ಪ್ರಭುಪಾದರಿಂದ ನೇರ ನಿರ್ದೇಶನಗಳು ಬಂದಂತೆ ಬಹುಪಾಲು ಎಲ್ಲ ಭಕ್ತರು ಕೂಡ ಪ್ರಭುಪಾದರಿಂದ ಕೃಷ್ಣ ಬಲರಾಮ ಮಂದಿರದ ಆರಂಭ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನ ದೊರೆಯುತ್ತದೆ. ಪಶ್ಚಿಮ ಆಫ್ರಿಕಾದ ಚೈವನ ಮಹಾರಾಜರಿಗೂ ಕೂಡ ಬರೆದ ಪತ್ರದಲ್ಲಿ ಪ್ರಭುಪಾದರು ಹೇಳ್ತಾರೆ, ನನ್ನನ್ನು ಭೇಟಿಯಾಗಲು ನೀನು ಬಯಸಿದೆಯಲ್ಲ, ನಾನು ಸಹ ನಿನ್ನೊಂದಿಗೆ ಕೆಲವು ಮುಖ್ಯ ಸಂಗತಿಗಳನ್ನು ಚರ್ಚಿಸಬೇಕು. ಆದ್ರಿಂದ ನಾವಿಬ್ಬರು ಜುಲೈ ಕೊನೆಗೆ ಭಾರತದಲ್ಲಿರುವ ವೃಂದಾವನದಲ್ಲಿ ಭೇಟಿಯಾಗುವುದು ಒಳ್ಳೆಯದು ಅಂತ ಹೇಳಿ. ಶಿಕಾಗೋ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆಯಲಿರುವ ಆ ರಥಯಾತ್ರದಲ್ಲಿ ಭಾಗವಹಿಸಲು ನಾನಿಂದು ಅಮೆರಿಕಕ್ಕೆ ಹೊರಟಿದ್ದೇನೆ. ಆದ್ರೆ ಜುಲೈ ಕೊನೆಯ ವೇಳೆಗೆ ನಾನು ವೃಂದಾವನವನ್ನು ತಲುಪಿದ್ದೇನೆ. ಜನ್ಮಾಷ್ಟಮಿಯ ದಿನ ಅಲ್ಲಿ ನಾವು ದೊಡ್ಡ ಒಂದು ಉತ್ಸಾಹವನ್ನು ಮಾಡ್ಲಿಕ್ಕಿದ್ದೇವೆ. ಅದಕ್ಕೆಲ್ಲ ಏರ್ಪಾಡಾಗಿದೆ. ಕೃಷ್ಣ ಬಲರಾಮ ಮಂದಿರದ ಆರಂಭೋತ್ಸವ, ಅದು ವಿಗ್ರಹಗಳ ಪ್ರತಿಷ್ಠಾಪನೆ ಕೂಡ ನಡೆಯುತ್ತದೆ. ಆದ್ರಿಂದ ಸಮಾರಂಭವನ್ನು ನಡೆಸಲು ನೆರವಾಗಲೆಂದು ನೀನು ಸಹ ಅಲ್ಲಿಗೆ ಬರಲೇಬೇಕು. ಜುಲೈ ಕೊನೆಗೆ ವೃಂದಾವನದಲ್ಲಿ ನಿನ್ನನ್ನು ನಾನು ಭೇಟಿ ಆಗ್ತೇನೆ ಅಂತ ಹೇಳ್ತಾರೆ. ಮೆಲ್ಬರ್ನಿನ ಲಾಟ್ರೋಬೋ ವಿಶ್ವವಿದ್ಯಾಲಯದಲ್ಲಿ ಕೂಡ ಪ್ರಭುಪಾದರ ಪ್ರವಚನದ ಕಾರ್ಯಕ್ರಮವಿತ್ತು. ಪ್ಯಾರಿಸ್ನ ಲಾಸಲ್ ಲೇಯಲ್ನಲ್ಲಿ ಗಾಮಿಗಳೊಂದಿಗೆ ನಡೆದ ಮುಖಾಮುಖಿಯಂತೆ ಇದು ಸಹ ಅಸಂತೋಷದಾಯಕವಾಗಿ ಅಲ್ಲಿ ಪರಿಣಮಿಸಿತು. ಇಲ್ಲೂ ಸಹ ಉಚಿತ ಪ್ರವೇಶವಿದ್ದುದರಿಂದ ವಿದ್ಯಾರ್ಥಿಗಳ ದೊಡ್ಡ ಸಮೂಹವೇ ಸಭಾಂಗಣದಲ್ಲಿ ಗೇರೈಸಿತು, ಅಲ್ಲಿ ಸೇರಿತ್ತು. ಇಲ್ಲೂ ಸಹ ಭಕ್ತರು ಪ್ರಭುಪಾದರಿಗೆ ಯಥೋಚಿತವಾಗಿ ವ್ಯಾಸಾಸನವನ್ನು ವ್ಯವಸ್ಥೆ ಮಾಡಿದ್ರು. ಭಕ್ತರು ವೇದಿಕೆಯ ಮೇಲೆ ಕೀರ್ತನೆಯನ್ನು ನಡೆಸಿದ ಬಳಿಕ ಪ್ರಭುಪಾದರನ್ನು ಸಭೆಗೆ ಪರಿಚಯಿಸಿದ್ರು. ಪ್ರಭುಪಾದರು ದೇಹ ಮತ್ತು ಆತ್ಮದ ನಡುವಿನ ವ್ಯತ್ಯಾಸದ ಬಗ್ಗೆ ಮೂಲಭೂತ ವಿಷಯಗಳನ್ನು ವಿವರಿಸಿ ಆ ವಿದ್ಯೆಯು ಹೇಗೆ ಎಲ್ಲಾ ಜನರಿಗೆ ಅಗತ್ಯವಾಗಿದೆ ಅಂತ ಅದರ ಬಗ್ಗೆ ತಿಳಿಸಿದ್ರು. ಆದ್ರೆ 10 ನಿಮಿಷಗಳು ಕಳೆದಿರ್ಲಿಲ್ಲ. ಅಷ್ಟರಲ್ಲಿ ಸ್ತೋತ್ರ ವೃಂದದ ಒಬ್ಬ ಯುವಕ ಎದ್ದು ನಿಲ್ತಾನೆ. ಶೀಲ ಪ್ರಭುಪಾದರ ಬಗ್ಗೆ ಅವಹೇಳನ ಮಾತುಗಳನ್ನು ಆಡಿ ಕೂಗಾಡತೊಡಗಿದ್ದಾನೆ. ನಿಮ್ಮ ರೋಲ್ಸ್ ರಾಯ್ಸ್ ನ ಕಾರಿನ ಬಗ್ಗೆ ಏನು ವಿವರಣೆ ನೀಡ್ತೀರಿ ಅಂತ ಕೇಳ್ತಾನೆ. ಇಲ್ಲಿಯವರೆಗೆ ಅಲ್ಲಿ ನಿಶ್ಶಬ್ದವಾಗಿದ್ದ ಸ್ತೋತ್ರವೃಂದದಲ್ಲಿ ಈಗ ಗಲಭೆ ಸ್ಟಾರ್ಟ್ ಆಗ್ತದೆ. ಶ್ರೀಲ ಪ್ರಭುಪಾದರು ಶಿಷ್ಯರಲ್ಲಿ ಹೆಚ್ಚು ಆಕ್ರಮಣಕಾರಿಗಳಾಗಿದ್ದ 3 ಶಿಷ್ಯರು ಮುಂದಿನ ಸಾಲಿನಿಂದ ಎದ್ದು ಕೂಗಾಡುತ್ತಿದ್ದ ಆ ವ್ಯಕ್ತಿಯ ಬಳಿಗೆ ಹೋದ್ರು. ಈ ನಡುವೆ ಶ್ರೀಲ ಪ್ರಭುಪಾದರು ತಮ್ಮ ಉಪನ್ಯಾಸವನ್ನೇ ಅಲ್ಲಿ ನಿಲ್ಲಿಸ್ತಾರೆ. ತಾಳ್ಮೆಯಿಂದ ಕಾಯ್ತೊಡಗಿದ್ದಾರೆ. ಕೂಗಾಟ ಆಗ ನಿಂತಿತು. ಮತ್ತೆ ಅವರು ಪ್ರಾರಂಭಿಸ್ತಾರೆ. ನಾನು ವಿವರಿಸುತ್ತಿದ್ದ ರೀತಿಯಲ್ಲಿ ಈ ಪ್ರಾಪಂಚಿಕ ಜೀವನದಲ್ಲಿ ನಾವು ಒಂದಾದ ಮೇಲೊಂದು ದೇಹವನ್ನು ಬದಲಾಯಿಸ್ತಾ ಹೋಗ್ತೇವೆ. ಇದು ಜೀವನದ ಉತ್ತಮ ಸ್ಥಿತಿಯಲ್ಲ. ಯಾರು ಸಾಯಲು ಕೂಡ ಇಷ್ಟಪಡುವುದಿಲ್ಲ, ಆದ್ರೆ ನಾವು ಸಾಯಲೇಬೇಕಾಗ್ತದೆ. 5 ನಿಮಿಷಗಳ ಬಳಿಕ ಮತ್ತೆ ನಿಂದನೆಗಳು ಪ್ರಾರಂಭ ಆಗ್ತದೆ.
ಈ ಬಾರಿ ಶ್ರೀಲ ಪ್ರಭುಪಾದರ 3 ಶಿಷ್ಯರು ಕೂಗಾಡುತ್ತಿದ್ದುದನ್ನು ಹಿಂಬಾಗಿಲಿನಿಂದ ಹೊರಕ್ಕೆ ಅಟ್ಟಿದ್ರು. ಅವರನ್ನು 3ರನ್ನು ಕೂಡ ಹಿಂದೆ ಹಾಕಿದ್ರು. ಹೋರಾಟದ ವೇಳೆಯಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಬೂಟಿನೊಳಗೆ ಅಡಗಿಸಿಟ್ಟಿದ್ದ ಚೂರಿಯನ್ನು ಹೊರತೆಗೆದನು. ಆದ್ರೆ ಭಕ್ತ ಇನ್ನೊಬ್ಬ ಅದನ್ನು ಕಿತ್ತುಕೊಂಡನು. ಸಭಾಂಗಣದಲ್ಲಿ ಪರಿಸ್ಥಿತಿ ಈಗ ಪ್ರಕ್ಷುಬ್ಧವಾಯಿತು. ಗಲಭೆ. ಅನಂತರ ಅನೇಕರು ಗಟ್ಟಿಯಾಗಿ ಮಾತನಾಡಲು, ಕೆಲವರು ಹೊರಗೆ ಹೊರಟರು. ಮಧುದ್ವೀಶ ಸ್ವಾಮಿಯವರು ವಿದ್ಯಾರ್ಥಿಗಳು ಶಾಂತರಾಗಿದ್ದು ಪ್ರಭುಪಾದರ ಮಾತುಗಳನ್ನು ಕೇಳಿಸಿಕೊಳ್ಬೇಕಂತ ಮೈಕ್ರೋಫೋನ್ನಲ್ಲಿ ವಿನಂತಿಸಿಕೊಳ್ತಾರೆ. ಸ್ತೋತ್ರ ವೃಂದದಲ್ಲಿದ್ದ ಕೆಲವು ವಿದ್ಯಾರ್ಥಿಗಳು ಹಿಂಸೆಗೆ ಕಾತರಾಗಿರುವಂತೆ ತೋರಿತು. ಭಕ್ತರಿಗೆ ಪ್ರಭುಪಾದರ ಸುರಕ್ಷೆಯ ಬಗ್ಗೆ ಚಿಂತೆ ಆಗ್ತದೆ ಪ್ರಭುಪಾದರಿಗೆ. ಆದ್ರೆ ಪ್ರಭುಪಾದರು ಪ್ರವಚನವನ್ನು ಮುಂದುವರಿಸಲು ಇಷ್ಟಪಟ್ಟರು. ಆದ್ರೆ ಪ್ರಶ್ನೆಗಳನ್ನು ಅವರು ಆಹ್ವಾನಿಸಿದರು. ವಿದ್ಯಾರ್ಥಿ, ನಾನೊಬ್ಬ ಕ್ರಿಶ್ಚಿಯನ್, ಯೇಸು ಕ್ರಿಸ್ತನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳ್ತಾನೆ. ಆಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯೇಸು ಕ್ರಿಸ್ತ ದೇವರ ಪ್ರತಿನಿಧಿ, ಅವರು ದೇವರ ಮಗ. ಆದ್ರಿಂದ ನಿಮ್ಮಂತೆಯೇ ನಾವು ಸಹ ಆತನನ್ನು ಗೌರವಿಸ್ತೇವೆ. ನಾವು ಸಹ ದೇವರ ಬಗ್ಗೆ ಮಾತನಾಡುತ್ತಿರುವುದರಿಂದ ಆತನ ಬಗ್ಗೆ ನಮ್ಗೆ ಕೂಡ ಒಳ್ಳೆಯ ಗೌರವ ಇದೆ ಅಂತ ಹೇಳ್ತಾರೆ. ಆಗ ಪ್ರಶ್ನೆ ಪುನಃ, ನೀವು ಯೇಸು ಕ್ರಿಸ್ತರ ಪುತ್ರರೇ ಅಂತ ಹೇಳಿ. ಹೌದು, ನಾನು ಯೇಸು ಕ್ರಿಸ್ತನ ಸೇವಕ, ನಾನೇ ಯೇಸು ಕ್ರಿಸ್ತನೆಂದು ನಾನೇನು ಹೇಳುತ್ತಿಲ್ಲ ಅಂತ ಹೇಳ್ತಾರೆ. ಆಗ ಅವನು ಪುನಃ ಕೇಳ್ತಾನೆ, ನಿಮಗೆ ಯೇಸು ಕ್ರಿಸ್ತನ ಶಕ್ತಿ ಇದೆಯಾ ಅಂತ ಹೇಳಿ. ಆಗ ಪ್ರಭುಪಾದರು ಹೇಳ್ತಾರೆ, ಇಲ್ಲ, ನನಗೆ ಆ ಶಕ್ತಿ ಇಲ್ಲ. ಪ್ರಶ್ನೆ ಮತ್ತೆ, ಆದ್ರೆ ನನಗೆ ಯೇಸು ಕ್ರಿಸ್ತನ ಶಕ್ತಿ ಇದೆ, ಏಕೆಂದ್ರೆ ನಾನೊಬ್ಬ ಕ್ರಿಶ್ಚಿಯನ್. ಈ ಮಾತಿಗೆ ಎಲ್ಲಾ ಸ್ತೋತ್ರವೃಂದದಲ್ಲಿ ಇದ್ದವರೆಲ್ಲ ನಗಾಡ್ತಾರೆ. ಶ್ರೀಲ ಪ್ರಭುಪಾದರು, ನೀನು ಹೇಳಿದ್ದು ಸರಿ, ನೀನು ಕ್ರಿಶ್ಚಿಯನ್, ನಾವು ಕ್ರಿಶ್ಚಿಯನ್, ವ್ಯತ್ಯಾಸ ಏನು ಇಲ್ಲ ಅಂತ ಹೇಳ್ತಾರೆ. ಸ್ತೋತ್ರಗಳಿಗೆ ಮತ್ತೆ ನಗೆ ಬರ್ತದೆ, ಚಪ್ಪಾಳೆ ತಟ್ತಾರೆ ಅವರು. ವಿದ್ಯಾರ್ಥಿ ಪುನಃ ಇನ್ನೊಂದು ಪ್ರಶ್ನೆ, ಕ್ರಿಸ್ತ ಮತ್ತೆ ಬರ್ತಾನೆ, ಕೃಷ್ಣನಲ್ಲ ಎಂದು ನನ್ನ ನಂಬಿಕೆ. ಕ್ರಿಸ್ತ ಮತ್ತೆ ಬಂದದ್ದನ್ನು ಕಂಡಾಗ ನೀವೆಲ್ಲ ಏನು ಮಾಡ್ತೀರಿ ಅಂತ ಹೇಳಿ. ಆಗ ಸ್ತೋತ್ರಗಳೆಲ್ಲ ಸೇರಿದವರೆಲ್ಲ ನಗಾಡ್ತಾರೆ. ಶ್ರೀಲ ಪ್ರಭುಪಾದರು, ಕ್ರಿಸ್ತನು ಬಂದ್ರೆ ನಾವು ಸ್ವಾಗತಿಸ್ತೇವೆ, ಅದು ಶುಭ ಸಂಗತಿ ಅಂತ ಹೇಳ್ತಾರೆ. ವಿದ್ಯಾರ್ಥಿ, ಯೇಸು ಕ್ರಿಸ್ತನಿಗೆ ಪ್ರಸಿದ್ಧಿ ಇರಲಿಲ್ಲ. ಅವನು ಹಾವುಗೆ ತೊಟ್ಟಿದನು ಮತ್ತು ಅವನನ್ನು 2 ಕಲ್ಲರ ನಡುವೆ ಸಿಲುಬೆಗೆ ಏರಿಸಲಾಗಿತ್ತು. ಆದ್ರೆ ನಿಮ್ಮ ಧಾರ್ಮಿಕತೆಯ ರೋಲ್ಸ್ ರಾಯ್ನ ಮತ್ತು ಮೆತ್ತನ ಆಸನಗಳನ್ನು ಅವಲಂಬಿಸಿದೆ. ನೀವು ನಿಮ್ಮ ಭಕ್ತರು ಹಣಕ್ಕಾಗಿ ಆತೊರೆಯುತ್ತಿದ್ದೀರಾ ಅಂತ ಹೇಳಿ ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳಿದ್ರು, ನನಗೆ ಹಣ ಬೇಕಾಗಿಲ್ಲ ಅಂತ ಹೇಳಿ. ಆಗ ವಿದ್ಯಾರ್ಥಿ, ನೀವು ಹಿಂಸೆಗೆ ಪ್ರತಿ ಹಿಂಸೆ ಎಂದು ನಂಬುತ್ತೀರಿ, ಆದ್ರೆ ಕ್ರಿಸ್ತನು ತನ್ನ ಇನ್ನೊಂದು ಕೆನ್ನೆ ತೋರ್ತಾನೆ ಮತ್ತು ತನ್ನ ಅನುಯಾಯಿಗಳು ಕೂಡ ಹಾಗೆ ಮಾಡಬೇಕೆಂದು ಅವನು ಬಯಸ್ತಾನೆ. ಅದಕ್ಕೆ ಚಪ್ಪಾಳೆ ತಟ್ತಾರೆ ಅಲ್ಲಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಶ್ರೀ ಕೃಷ್ಣ ಪ್ರಜ್ಞಾ ಆಂದೋಲನ ಒಂದು ಭಾವನಾತ್ಮಕ ಧಾರ್ಮಿಕ ಪದ್ಧತಿ ಅಲ್ಲ, ಇನ್ನೊಂದು ವಿಜ್ಞಾನ, ಮತ್ತದು ತತ್ವಜ್ಞಾನ. ಆ ದೈವ ವಿಜ್ಞಾನವನ್ನು ಗ್ರಹಿಸುವುದು ಕ್ರೈಸ್ತ ಧರ್ಮ ಮತ್ತು ಹಿಂದೂ ಧರ್ಮವನ್ನು ಮೀರಿದ್ದು. ದೇವರನ್ನು ಪ್ರೀತಿಸುವುದು, ಅದನ್ನು ಕಲಿಯುವುದು, ಅದೇ ನಿಜವಾದ ಗುರಿ ಅಂತ ಹೇಳ್ತಾರೆ. ಆಗ ಇನ್ನೊಬ್ಬ ವಿದ್ಯಾರ್ಥಿ ಏನ್ ಹೇಳ್ತಾನೆ, ನಾನು ಕೃಷ್ಣಮೂರ್ತಿಗಳ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಮಾತನಾಡುವಾಗ ನೀವು ಪಾಶ್ಚಿಮಾತ್ಯರಂತೆ ಮಾತನಾಡಬೇಕು ಅಥವಾ ಅವರಂತೆ ವರ್ತಿಸಬೇಕು, ಭಾರತೀಯರಂತೆ ಅಲ್ಲ, ಅಥವಾ ಭಾರತದಲ್ಲಿ ಮಾತನಾಡುವ ಹಾಗೆ ಅಲ್ಲ ಅಂತ ಕೃಷ್ಣಮೂರ್ತಿ ಒತ್ತಿ ಹೇಳ್ತಾರೆ. ಆಗ ಸನ್ಯಾಸಿಯಂತೆ ಅಸ್ತ್ರ ಧರಿಸಿ ಉನ್ನತ ವೇದಿಕೆಯ ಮೇಲೆ ಕುಳಿತುಕೊಳ್ಳುವ ಬದಲು ಪಾಶ್ಚಾತ್ಯರಂತೆ ಉಡುಪು ಧರಿಸಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳಬೇಕೆಂದು ಅವರು ಹೇಳ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವಾಸ್ತವವಾಗಿ ಆ ದೈವ ಪ್ರಜ್ಞೆಯ ವ್ಯಕ್ತಿಯು ಪಾಶ್ಚಿಮಾತ್ಯನೂ ಅಲ್ಲ, ಪೌರಾತ್ಯನೂ ಅಲ್ಲ, ಅಂದ್ರೆ ಹೊರ ದೇವಸ್ಥದವನು ಅಲ್ಲ, ಹೊರ ದೇವಸ್ಥದವನು ಅಲ್ಲ, ಪೂರ್ವದಿಂದ ಬಂದವನು ಅಲ್ಲ, ಪಶ್ಚಿಮದಿಂದ ಬಂದವನು ಅಲ್ಲ. ಆದ್ರೆ ಅವನು ಹೋದ ಕಡೆ ಜನ ಹೇಗೆ ಅವನನ್ನು ಆಧರಿಸ್ತಾರೋ ಅದನ್ನು ಅವನು ಅಂಗೀಕರಿಸ್ತಾನೆ. ಈ ಭಕ್ತರು ಉನ್ನತ ಆಸನದ ವ್ಯವಸ್ಥೆ ಮಾಡಿದ್ದಾರೆ, ಆದ್ದರಿಂದ ನಾನು ಅದನ್ನು ಅಂಗೀಕರಿಸಿದ್ದೇನೆ. ನಾನು ನೆಲದ ಮೇಲೆ ಕುಳಿತುಕೊಳ್ಳಬೇಕೆಂದು ಅವರು ಹೇಳಿದ್ರೆ ನಾನು ಸಂತೋಷದಿಂದ ಹಾಗೆ ಮಾಡ್ತೇನೆ. ಇದಾಗ್ಲಿ ಅಥವಾ ಅದಾಗ್ಲಿ ನನಗೇನು ಅಭ್ಯಂತರ ಇಲ್ಲ. ಆದ್ರೆ ಭಕ್ತರು ಗೌರವವನ್ನು ಪಡೆಯುವುದು ಮತ್ತೆ ಅವರು ಕೊಡುವುದು ಅದು ಅವರಿಗೆ ಒಳ್ಳೆಯದು. ಏಕೆಂದ್ರೆ ನಾವು ವಾಸ್ತವವಾಗಿ ಪರಮಪ್ರಭುವಿಗೆ ಮತ್ತೆ ಅವನ ಪ್ರತಿನಿಧಿಗೆ ಗೌರವ ಕೊಡಬೇಕು. ಈ ದಿನಗಳಲ್ಲಿ ಹೀಗೆ ಇಲ್ಲ. ವಿದ್ಯಾರ್ಥಿಗಳು ಗೌರವ ಕೊಡುವುದನ್ನು ಕಲಿತಿಲ್ಲ, ಆದ್ರೆ ಅದು ಸರಿಯಾದ ವ್ಯವಸ್ಥೆಯಲ್ಲ. ವೈದಿಕ ಪದ್ಧತಿಯ ಪ್ರಕಾರ ದೇವರ ಪ್ರತಿನಿಧಿಯನ್ನು ದೇವರಂತೆ ಗೌರವಿಸಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಮತ್ತೊಬ್ಬ ಅದಕ್ಕೆ ಏನು ಉತ್ತರ ಕೊಡ್ತಾರೆ ವಿದ್ಯಾರ್ಥಿ, ಗಟ್ಟಿಯಾಗಿ ಹೇಳ್ತಾನೆ, ಟೈಮ್ ಆಯ್ತದೆ, ನಾಳೆ ವಿವರಿಸೋಣ. ಹರೇ ಕೃಷ್ಣ. ವಾಂಛಾಕಲ್ಪತರು ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಮಂಗಳಮಯ ಆಗ್ಲಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಕೆಲವರಿಗೆ ಸಿಗ್ಲಿಲ್ಲ ಕಾಣ್ಬೇಕು, ಹಾಕ್ತೇನೆ ಪುನಃ. ಧನ್ಯವಾದಗಳು.
ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೋಡಿ, ಅಟೆಂಡೆನ್ಸ್ ಸಿಕ್ಕದಿದ್ದವರು ಹಾಕಿ, ಪುನಃ ಹಾಕಿದೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಾಳೆ ಸಿಗೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.